ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ, ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ಎಳೆಯರ ಹೃದಯದ ಬಾಳ ದಿಗಂತದಿ, ಎಳೆಯರ ಹೃದಯದ ಬಾಳ ದಿಗಂತದಿ ರವಿಯು ಮೂಡಿ ಬರಲಿ, ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ವಿದ್ಯಾಲಯವೇ ದೇವಾಲಯವೋ, ಪಾಪವ ಕಳೆಯುವ ಗಂಗಾ ಜಲವೋ. ವಿದ್ಯಾಲಯವೇ ದೇವಾಲಯವೋ, ಪಾಪವ ಕಳೆಯುವ ಗಂಗಾ ಜಲವೋ. ಶಾಂತಿಯ ಕ್ರಾಂತಿಯನು ಹರಸು, ಕೀರ್ತಿಯ ಕಿರಣವನು ಜ್ಯೋತಿ ಬೆಳಗಿ ಬರಲಿ, ಜ್ಞಾನದ ಜ್ಯೋತಿ ಬೆಳಗಿ ಬರಲಿ. ಎಳೆಯರ ಹೃದಯದ ಬಾಳ ದಿಗಂತದಿ, ಎಳೆಯರ ಹೃದಯದ ಬಾಳ ದಿಗಂತದಿ ರವಿಯು ಮೂಡಿ ಬರಲಿ. ನಮ್ಮ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಧ್ಯಕ್ಷರಾದ ನಮ್ಮ ಶಾಲಾ ವಾರ್ಡ್ ಸದಸ್ಯೆಯಾದ ಶ್ರೀಮತಿ ರವಿಕಲಾ ಇವರನ್ನು ನಮ್ಮ ಶಾಲಾ SDMC ಹಾಗೂ ಸದಸ್ಯರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿನಿಯಾದ ಕುಶಿತಾ ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಗ್ರಾಮ ಪಂಚಾಯತಿಯ PDO ರವರು ಆಗಮಿಸಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿನಿಯಾದ ನದಾ ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ SDMC ಅಧ್ಯಕ್ಷರಾದ ಸುರೇಶ್ ರವರು ಆಗಮಿಸಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಪ್ರಜನ್ಯ ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಪಂಚಾಯಿತಿಯ ಸದಸ್ಯರಾದ ವಿವೇಕ್ ರವರು ಆಗಮಿಸಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿನಿಯಾದ ಪಲ್ಲವಿ ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. SDMCಯ ಉಪಾಧ್ಯಕ್ಷರಾದ ಶ್ರೀಯುತ ರೇಖಾ ಇವರು ಆಗಮಿಸಿದ್ದಾರೆ. ಇವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿಯಾದ ರಿತೇಶ್ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ತೇಂಬೂರು ಇವರು ಆಗಮಿಸಿದ್ದಾರೆ. ಶ್ರೀಯುತ ನಾರಾಯಣರವರು ಆಗಮಿಸಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿಯಾದ ಜಿಮ್ರಾನ್ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಬಾಲಕೃಷ್ಣ ತೇಂಬೂರು ಇವರು ಆಗಮಿಸಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿಯಾದ ದೀಪಕ್ ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲ SDMC ಸದಸ್ಯರನ್ನು ಪೋಷಕರನ್ನು ಶಿಕ್ಷಕರನ್ನು ವಿದ್ಯಾರ್ಥಿಗಳನ್ನು ಹಾಗೂ ಗಣ್ಯ ವ್ಯಕ್ತಿಗಳನ್ನು ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಕತ್ತಲಿನಿಂದ ಬೆಳಕಿನೊಳಗೆ ಕೊಂಡೊಯ್ಯುವ ಜ್ಯೋತಿಯಂತೆ ನಮ್ಮ ಈ ಶಾಲೆಯು ಅಭಿವೃದ್ಧಿ ಪಥದತ್ತ ಸಾಗಿ ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲಿ ಎಂದು ಹಾರೈಸುತ್ತಾ
ಖಂಡಿತವಾಗಿ ನಮ್ಮ ಗಾಡಿಗದ್ದೆ ಶಾಲೆ ಇತಿಹಾಸದ ಶಾಲೆ. ಹಲವಾರು ವರ್ಷಗಳಿಂದ ಈ ಶಾಲೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದೆ. ಖಂಡಿತವಾಗಿ ಈಗ ಗಾಡಿಗದ್ದೆ ಶಾಲೆಯನ್ನು ನೋಡುವಾಗ ಭಾಳಷ್ಟು ಬೇಸರವೂ ಆಗ್ತದೆ, ಅದರ ಜೊತೆಗೆ ಸಂತೋಷವೂ ಆಗ್ತದೆ. ಯಾಕೆಂತ ಹೇಳಿದರೆ ನಮ್ಮ ಪಾವೂರು ಎಲ್ಲ ಶಾಲೆಗೆ ಹೋಲಿಕೆ ಮಾಡಿದರೆ ನಮ್ಮ ಗಾಡಿಗದ್ದೆ ಶಾಲೆ ಅಭಿವೃದ್ಧಿಯಲ್ಲಿ ಭಾಳಷ್ಟು ಹಿಂದೆ ಬಿದ್ದಿದೆ. ಇದಕ್ಕೆ ಮೂಲ ಕಾರಣ ನಾನು ಒಬ್ಬನು ಆಗಿರ್ಬೋದಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದು ನಾನು ಕಲಿತಂಥ ಶಾಲೆ, ಜೊತೆಗೆ ನನ್ನ 3 ಮಕ್ಕಳು ಕಲಿತಂಥ ಈ ಶಾಲೆ. ಈ ಶಾಲೆಗೆ ನಾನು ಏನಾದರೂ ದ್ರೋಹ ಬಗೆದರೆ ಖಂಡಿತವಾಗಿ ನನಗೆ ದೇವರು ಅದನ್ನು ಮೆಚ್ಚುವಂಥ ವಿಶೇಷ ಅಲ್ಲ. ಆದರೆ ಖಂಡಿತವಾಗಿ ಈ ಸಲ ಕಟ್ಟಡದ ಬಗ್ಗೆ ನಮ್ಮ ಮುಖ್ಯ ಉಪಾಧ್ಯಾಯರು ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಪ್ರಯತ್ನ ಮಾಡ್ತೇವೆ. ನಾನು ಸಹ ಈ ಶಾಲೆಯ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿ ಒಂದು 5-6 ವರ್ಷ ಕೆಲಸ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಸಹ ನಮಗೇನು ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಮ್ಮ ಗಾಡಿಗದ್ದೆ ಶಾಲೆ, ನಾನೀಗ ಟೀಚರ್ ಅವರಿಗೆ ಹೇಳಿದ್ದೇನೆ, ನಮ್ಮದು ಗಾಡಿಗದ್ದೆ ಶಾಲೆ BPL ಕುಟುಂಬದ ಶಾಲೆ. ಹಾಗಾಗಿ ಶಾಲೆಯು BPL ಆಗಿದೆ, ನಮ್ಮ ಕುಟುಂಬಸ್ಥರು BPL ಕುಟುಂಬದವರು ಈ ಶಾಲೆಯಲ್ಲಿರೋದು. ನಮ್ಮ ಈ ಒಂದು ಶಾಲೆಯನ್ನು ಖಂಡಿತವಾಗಿ ಆದಷ್ಟು ಬೇಗ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಪ್ರಯತ್ನ ಬರ್ತೇನೆ. ಜೊತೆಗೆ ನಮ್ಮ ತಾಲೂಕ್ ಪಂಚಾಯಿತಿ ನಿಧಿಯಿಂದ ಏನಾದರೂ ಒಂದು ಕೆಲಸ ಹೇಳಿ ಒಂದು 1 ಲಕ್ಷ ರೂಪಾಯಿಯ ಅನುದಾನವನ್ನು ಇಟ್ಟು ಯಾವುದಾದ್ರೂ ಒಂದು ತುರ್ತು ಕೆಲಸವನ್ನು ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಎಲ್ಲ ಹೆತ್ತವರು, ಈಗ ನಮ್ಮ ಶಾಲೆಯಲ್ಲಿ ಭಾಳಷ್ಟು ಮಕ್ಕಳು ಕಡಿಮೆ ಆಗ್ತಾ ಇದ್ದಾರೆ. ಈಗ 60 ಕೇವಲ 60 ಮಕ್ಕಳು ಇರುವಂಥ ನಮ್ಮ ಶಾಲೆ. ಖಂಡಿತವಾಗಿ ಒಂದು ಕಾಲದಲ್ಲಿ ಈ ಶಾಲೆಯಲ್ಲಿ ಸುಮಾರು 300 ಚಿಲ್ಲರೆ ಮಕ್ಕಳಿರುವಂಥ ಒಂದು ಸಂದರ್ಭ ಇತ್ತು. ಈಗ ಬರೀ 60 ಮಕ್ಕಳು ಬಂದು ನಿಂತಿದ್ದಾರೆ. ಹಾಗಾಗಿ ದಯವಿಟ್ಟು ಎಲ್ಲ ಹೆತ್ತವರು ನಿಮ್ಮ ಮಕ್ಕಳನ್ನು ಈ ಶಾಲೆಯಲ್ಲಿ ನೀವು ಆದಷ್ಟು ಜಾಸ್ತಿ ಮಾಡುವಂಥ ನಿಮ್ಮ ಪ್ರಯತ್ನ ಆಗಬೇಕು. ಬೇರೆ ಶಾಲೆಗಳಲ್ಲಿ ಸಿಕ್ಕುವಂಥ ಎಲ್ಲ ಸವಲತ್ತುಗಳು ಸಹ ಗಾಡಿಗದ್ದೆ ಶಾಲೆಯಲ್ಲಿ ಏನು ಕೊರತೆ ಇಲ್ಲ. ಸ್ವಲ್ಪ ಆಟದ ಮೈದಾನಿ ಕೊರತೆ ಇರಬಹುದು, ಬಿಟ್ಟರೆ ಬೇರೆ ಎಲ್ಲ ಸವಲತ್ತುಗಳು ನಿಮಗೆ ಗಾಡಿಗದ್ದೆ ಶಾಲೆಯಲ್ಲಿ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ಕಲಿಸುವಂಥ ಅಧ್ಯಾಪಕರ ತಂಡ ಭಾಳಷ್ಟು ಒಂದು ತಂಡ ಕುಟುಂಬದ ಹಾಗೆ ಕೆಲಸ ಮಾಡುವಂಥ ನಮ್ಮ ಟೀಚರ್ಸ್ ಇಲ್ಲಿ ಕೆಲಸ ಮಾಡ್ತಾರೆ. ಜೊತೆಗೆ ಮೇಲುಸ್ತುವಾರಿ ಸಮಿತಿಯ ಸದಸ್ಯರು ನಮ್ಮ ಕರುಣಾಕರ್ ಅಧ್ಯಕ್ಷರಾಗಿದ್ದರು, ನಮ್ಮ ನಾರಾಯಣರ ಅಧ್ಯಕ್ಷರಾಗಿದ್ದರು, ಈಗ ನಮ್ಮ ಅಮೀರ್ರವರು ಅಧ್ಯಕ್ಷರಾಗಿದ್ದರು, ಈಗ ನಮ್ಮ ಸುರೇಶ್ರವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಭಾಳಷ್ಟು ದುಃಖ ಆಗ್ತಾ ಇದೆ. 300 ಚಿಲ್ಲರೆ ಇರುವಂಥ ಶಾಲೆ ಕೇವಲ ಒಂದು 5-6 ವರ್ಷಗಳಿಂದ ಕೇವಲ 60 ಮಕ್ಕಳಿಗೆ ಬಂದು ನಿಂತಿದೆ. ಅದಕ್ಕಾಗಿ ನನ್ನ ಎಲ್ಲ ಹೆತ್ತವರು ದಯವಿಟ್ಟು ನಿಮ್ಮ ಮಕ್ಕಳನ್ನು ಇದೇ ಶಾಲೆಗೆ ಕಲಿಸುವಂಥ ಜವಾಬ್ದಾರಿ ನಿಮ್ಮಲ್ಲಿ ಇರಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇವತ್ತು ನಮ್ಮ ಈ ವಾರ್ಷಿಕೋತ್ಸವದ ಕಾರ್ಯಕ್ರಮ ಒಂದು ಸಣ್ಣ ಕಾರ್ಯಕ್ರಮ. ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಮ್ಮ ಶಾಲೆಯ ಮುಖ್ಯ ಉಪಾಧ್ಯಾಯನಿ ಜೊತೆಗೆ ಅಧ್ಯಕ್ಷರು, ಮೇಲುಸ್ತುವಾರಿ ಸದಸ್ಯರು ಎಲ್ಲ ಸೇರಿ ಮಾಡಿದ್ದಾರೆ. ನಿಮಗೆ ಮಂಗಳೂರು ತಾಲೂಕಿನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಈ ಕಟ್ಟಡವನ್ನು ಖಂಡಿತವಾಗಿ ಹಂತವಾಗಿ ಬೇರೆ ಕಟ್ಟಡ ಮಾಡಲಿಕ್ಕೆ ಪ್ರಯತ್ನ ಬರ್ತೇವೆ ಅಂತ ಹೇಳ್ತಾ, ಏನಾದರೂ ಪೇಂಟ್ ಅಥವಾ ಏನಾದರೂ ಇದ್ದರೆ ತಾವು ಹೇಳಿಬಿಡಿ ಟೀಚರ್ ಅವರ ಒಂದು ಕೆಲಸ 1 ಲಕ್ಷ ರೂಪಾಯಿದು ಏನಾದರೂ ಅಗತ್ಯದ ಕೆಲಸ ಇದ್ದರೆ ಇಲ್ಲಿ ಮಾಡಿಸುವಂಥ ವ್ಯವಸ್ಥೆಯನ್ನು ನಾನು ಖಂಡಿತ ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೊಂಡು, ನಾನು ಇವತ್ತು ಒಂದು ಸಣ್ಣ ಮಟ್ಟಿನ ನನಗೆ ಒಂದು ಅವಕಾಶ ಸಿಕ್ಕಿದರೆ ಅಧಿಕಾರ ಅಂತ ನಾನು ಯಾವತ್ತೂ ಭಾವಿಸಿಲ್ಲ. ಏನು ನನ್ನ ಪಾಲಿಗೆ ಒದಗಿ ಬಂದರೂ ಅದು ಅವಕಾಶ ಅಂತೇಳಿ ನಾನು ಕೆಲಸ ಮಾಡುವ. ಹಾಗಾಗಿ ಈ ಶಾಲೆಯಲ್ಲಿ ನಾನು ಪ್ರಥಮ ಬಾರಿಗೆ ಸರ್ಕಾರದ ಯಾವುದಾದ್ರೂ ಒಂದು ಅಂಗಗಳಲ್ಲಿ ಒಂದು ಸದಸ್ಯರಾಗಲಿಕ್ಕೆ ಅವಕಾಶ ಸಿಕ್ಕಿದ್ದು, ನನಗೆ ಮೇಲುಸ್ತುವಾರಿ ಸಮಿತಿಯ ಸದಸ್ಯರಾಗಿ ಅವಕಾಶ ಸಿಕ್ಕಿದ ಶಾಲೆ ಪ್ರಥಮ ಬಾರಿಗೆ ಅದು ಗಾಡಿಗದ್ದೆ ಶಾಲೆ. ಈ ಗಾಡಿಗದ್ದೆ ಶಾಲೆಯಲ್ಲಿ ನಾನು ಮೇಲುಸ್ತುವಾರಿ ಸಮಿತಿಯ ಸದಸ್ಯರಾಗಿ ಖಂಡಿತವಾಗಿ ಇವತ್ತಿನ ತನಕ ನನಗೆ ಸರ್ಕಾರ ಹಂತದಲ್ಲಿ ಯಾವುದೇ ಅವಕಾಶವನ್ನು ಖಂಡಿತ ಕೊರತೆ ಆಗಲಿಲ್ಲ. ಆ ಸದಸ್ಯರ ಆಗಿ ಆವತ್ತಿನಿಂದ ಇವತ್ತು ತನಕ ನನಗೆ ರಾಜಕೀಯದಲ್ಲಿ ಆದರೆ ಅವಕಾಶ ಎಲ್ಲದಕ್ಕೂ ಒದಗಿ ಬಂದಿದ್ದು ಈ ಶಾಲೆಯ ಒಂದು ಆಶೀರ್ವಾದ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ.
ಹಾಗಾಗಿ ಇಲ್ಲಿಯ ತುಂಬ ಜನ ಹಿರಿಯರು ಕೆಲಸ ಮಾಡಿದ್ದಾರೆ. ನಮ್ಮ ಬಾಬು ಪೂಜಾರಿ ಅವರು, ಕೃಷ್ಣ ಶೆಟ್ಟಿ, ತೇಂಬೂರವರು, ಭಾಳಷ್ಟು ಜನ ಕೆಲಸ ಮಾಡಿದ್ದಾರೆ. ನಮ್ಮ ಬಾಲಕೃಷ್ಣವ್ರ ತಂದೆ ರಾಮಣ್ಣ ಶೆಟ್ಟಿ ಅಂತ ಇದ್ದರು ಈ ಶಾಲೆಗೆ, ಅವರು ಸಹ ತುಂಬ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾವು ಎಲ್ಲರೆಯನ್ನು ನೆನಪಿಸುವಂಥ ನಮ್ಮ ಜವಾಬ್ದಾರಿಯಾಗಿ ಹೇಳ್ತಾ, ನಮ್ಮ ಅಭಿವೃದ್ಧಿ ಅಧಿಕಾರಿಯವರು ಒಂದು ಸಣ್ಣ ಪ್ರಾಯದವರು ನಮ್ಮ ಪಾವೂರು ಗ್ರಾಮ ಪಂಚಾಯಿತಿಗೆ ಒಬ್ಬ ಅಭಿವೃದ್ಧಿ ಅಧಿಕಾರಿಯಾಗಿ ಸಣ್ಣ ಪ್ರಾಯದ ಒಂದು ಮಹಿಳೆ ಬಂದದ್ದು ನಮಗೆ ಭಾಳಷ್ಟು ಸಂತೋಷ. ಅವರು ನಮ್ಮ ಜೊತೆಯಲ್ಲಿ ಇವತ್ತು ಎಲ್ಲ ಸರ್ಕಾರಿ ಕಾರ್ಯಕ್ರಮ ಆಗುವಾಗ ಆ ಕಾರ್ಯಕ್ರಮಕ್ಕೆ ಭಾಗವಹಿಸೋದು. ಕಳೆದ ವಾರ ಪಶು ಮೇಳ ಆಗಿದ್ದು ಆ ಕಾರ್ಯಕ್ರಮದಲ್ಲಿ ಸಹ ಭಾಗವಹಿಸಿದ್ದಾರೆ. ಯಾಕೆಂತ ಹೇಳಿದರೆ ಒಂದು ಪಂಚಾಯಿತಿಯಲ್ಲಿ ಒಂದು ಅಭಿವೃದ್ಧಿ ಅಧಿಕಾರಿ ಅಂತ ಹೇಳಿ ಆ ಗ್ರಾಮದ ಸರ್ವ ಜವಾಬ್ದಾರಿ ಇರುವಂಥ ಅಭಿವೃದ್ಧಿ ಅಧಿಕಾರಿ. ಸರ್ಕಾರಿ ಶಾಲೆಯಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಕಾರ್ಯಕ್ರಮ ಆಗುವಾಗ ಅಭಿವೃದ್ಧಿ ಅಧಿಕಾರಿಯವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅವರ ಕರ್ತವ್ಯ. ಅದನ್ನು ತಿಳಿದುಕೊಂಡು ನಮ್ಮ ಅಭಿವೃದ್ಧಿ ಅಧಿಕಾರಿಯವರು ಸುಜಾತರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ನಮ್ಮ ವಿವೇಕ್ ರೈ ಅವರು ಜೊತೆಗೆ ನಮ್ಮ ಎಲ್ಲ ವೇದಿಕೆಯಲ್ಲಿದ್ದ ಗಣ್ಯರು, ನಮ್ಮ ರವಿಕಲರ ವಿಷಯವನ್ನು ನಾನು ಹೇಳುವುದಿಲ್ಲ. ಅವರು ಪಾಪ ಏನೋ ಒಂದೇ ಒಂದು ಮತವನ್ನು ಗೆದ್ದಂಥ ನನ್ನ ತಂಗಿ ಖಂಡಿತವಾಗಿ ಆವತ್ತಿನಿಂದ ಇವತ್ತು ತನಕ ಜನರ ಜೊತೆಯಲ್ಲಿ ಬೆರೆದು ನಮ್ಮ ರವಿಕಲಾ ಸದಸ್ಯರಾಗಿ ಕೇವಲ ಒಂದೇ ಒಂದು ಮತ, ಅದು ದೇವರು ಕೊಟ್ಟ ಪ್ರಸಾದ ನಮ್ಮ ರವಿಕಲನವರಿಗೆ. ಹಾಗೆ 500ರಲ್ಲಿ ಗೆದ್ದಿರ್ಬೋದು ಅಥವಾ ಜಾಸ್ತಿ ಮತದಲ್ಲಿ ಗೆದ್ದಿರ್ಬೋದು, ಆದರೆ ಅದು ಗೆಲುವೇ, ಅದು ಸೋಲಂತ ನಾವು ಭಾವಿಸಿದ್ದಿಲ್ಲ. ಹಾಗಾಗಿ ನಮ್ಮ ರವಿಕಲರವರು ಈ ಶಾಲೆಯ ಈ ಪ್ರದೇಶದ ವಾರ್ಡಿನ ಸದಸ್ಯರಾಗಿ ಈ ಪ್ರದೇಶಕ್ಕೆ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಆಗಿದೆ. ನಮ್ಮ ಕಳೆದ ಸಲ ಪೋಡಾರು ಸೈಟಿಗೆ 30 ಲಕ್ಷ ರೂಪಾಯಿಯ ಒಂದು ಕಾಂಕ್ರೀಟೀಕರಣ, ಜೊತೆಗೆ ನಮ್ಮ ಪೋಡಾರು ಸೈಟ್ನಲ್ಲಿ ನೀರಿನ ವ್ಯವಸ್ಥೆ, ಇನ್ನೂ ಸಹ ನಮ್ಮ ಗಾಡಿಗೆದ್ದೆ ಹೋಗುವಂಥ ಈ ಒಂದು ರಸ್ತೆಯೂ ಸಹ 20 ಲಕ್ಷ ರೂಪಾಯಿಯ ಕೆಲಸವನ್ನು ನಾವು ಮಾಡಿಸಿದ್ದೇವೆ ನಮ್ಮ ರವಿಕಲನ ವಾರ್ಡದು. ಇನ್ನು ನಮ್ಮ ಪೋಡಾರು ಸೈಟಿನ ಜನರಿಗೆ ಒಂದು ಹಕ್ಕುಪತ್ರ, ಆ ಸೈಟ್ ಕೊಡುವಂಥ ಒಂದು ವ್ಯವಸ್ಥೆ ಖಂಡಿತವಾಗಿ ಆದಷ್ಟು ಬೇಗ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಕುಡಿಯುವ ನೀರಿಗೆ ಭಾಳಷ್ಟು ಕಷ್ಟ ಆಗ್ತಾ ಇದೆ. ನಮ್ಮ ಬಂಡಾರಮನೆ ಪ್ರದೇಶದವರು ಕುಡಿಯುವ ನೀರಿಗೆ ಭಾಳಷ್ಟು ಕಷ್ಟದಲ್ಲಿದ್ದಾರೆ. ಅದನ್ನು ಸಹ ನಾವು ಮನೆ ಕಂಡಿದ್ದೇವೆ. ಖಂಡಿತವಾಗಿ ಈಗ ಕೆಲವು ವರ್ಷಗಳಿಂದ ನಮ್ಮ ಹರೇಕಲ ಅಡ್ಯಾರಿಗೆ ನಮ್ಮ ಸಚಿವರು 200 ಕೋಟಿ ರೂಪಾಯಿಯ ಒಂದು ಯೋಜನೆಯನ್ನು ತರ್ತಾ ಇದ್ದಾರೆ. ಆದಷ್ಟು ಬೇಗ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನಾವು ಸಹ ಪ್ರಯತ್ನ ಪಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಾಡಿಗದ್ದೆ. ಅವರು ಸಹಪಠ್ಯ ಚಟುವಟಿಕೆಯನ್ನು ನೋ ಬ್ಯಾಗ್ ಡೇ ದಿವಸಗಳಂದು ಹಮ್ಮಿಕೊಂಡಿದ್ದೆವು. ಇವುಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳ ಪಟ್ಟಿಯನ್ನು ಓದಿ ಹೇಳಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲಾ ಅತಿಥಿ ಶಿಕ್ಷಕಿಯಾದ ಶ್ರೀಮತಿ ನೇತ್ರಾವತಿಯವರು. ತೃತೀಯ ಬಹುಮಾನ ಹರ್ಷಿತ್ ವೈ ಪೂಜಾರಿ. ಎರಡನೇ ತರಗತಿಯಲ್ಲಿ ಪ್ರಥಮ ಬಹುಮಾನ ಫಾತಿಮಾ ನಿರಾ. ದ್ವಿತೀಯ ಬಹುಮಾನ ಸುಜನ್. ತೃತೀಯ ಬಹುಮಾನ ಫಾತಿಮಾ ಅನ್ನತ್. ಕೈ ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹಿಸಬೇಕಾಗಿ ವಿದ್ಯಾರ್ಥಿಗಳಲ್ಲಿ ವಿನಂತಿ. ಮೂರನೇ ತರಗತಿಯಲ್ಲಿ ಪ್ರಥಮ ಬಹುಮಾನ ರಫೀಜಾ. ದ್ವಿತೀಯ ಬಹುಮಾನ ರಜ್ವೀನಾ. ಬಹುಮಾನ ಪೃಥ್ವಿರಾಜ್. ತೃತೀಯ ಬಹುಮಾನ ರಜೀನ್. ಐದನೇ ತರಗತಿಯಲ್ಲಿ ಪ್ರಥಮ ಬಹುಮಾನ ಫಾಯಿಜ್. ದ್ವಿತೀಯ ಬಹುಮಾನ ಸುಶಾಂತ್. ತೃತೀಯ ಬಹುಮಾನ ರಮೀಜಾ. ಆರನೇ ತರಗತಿಯಲ್ಲಿ ಮನೀಶ್. ಪ್ರಥಮ ಬಹುಮಾನ. ದ್ವಿತೀಯ ಬಹುಮಾನ ದೀಪಕ್. ತೃತೀಯ ಬಹುಮಾನ ಭವಿಷ್.
ಬಹುಮಾನ ಫರ್ಹಾನ್. ತೃತೀಯ ಬಹುಮಾನ ಪ್ರೀತಿ. ಮುಂದಿನ ಬಹುಮಾನ ವಿತರಣೆಯನ್ನು ನಮ್ಮ ಪಂಚಾಯತಿನ ಸದಸ್ಯರಾದ ವಿವೇಕ್ ರೈ ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬೆಂಕಿಲ್ಲದ ಅಡುಗೆ ಚಟುವಟಿಕೆಯಲ್ಲಿ 1ನೇ ತರಗತಿ ಪ್ರಥಮ ಬಹುಮಾನ ಶ್ರಮನ್. ದ್ವಿತೀಯ ಬಹುಮಾನ ಮೋಕ್ಷಿತಾ. ತೃತೀಯ ಬಹುಮಾನ ರಿಷಿಕಾ. ಎರಡನೇ ತರಗತಿಯಲ್ಲಿ ಪ್ರಥಮ ಬಹುಮಾನ ಜುನೈರಾ. ದ್ವಿತೀಯ ಬಹುಮಾನ ಸುಜನ್. ತೃತೀಯ ಬಹುಮಾನ ಶಾಹಿದ್. ಮೂರನೇ ತರಗತಿಯಲ್ಲಿ ಪ್ರಥಮ ಬಹುಮಾನ ಆಶಿಕ್. ಮುಂದಿನ ಬಹುಮಾನ ವಿತರಣೆಯನ್ನು ನಮ್ಮ PDO ರವರಾದ ಸುಜಾತ ಅವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ದ್ವಿತೀಯ ಬಹುಮಾನ ಮೌರೂಫ್. ನಾಲ್ಕನೇ ತರಗತಿಯಲ್ಲಿ ಪ್ರಥಮ ಬಹುಮಾನ ಪೃಥ್ವಿರಾಜ್. ದ್ವಿತೀಯ ಬಹುಮಾನ ರಜೀನ್. ತೃತೀಯ ಬಹುಮಾನ ಶೋಭಿತ್. 5ನೇ ತರಗತಿಯಲ್ಲಿ ಪ್ರಥಮ ಬಹುಮಾನ ನದಾ. ದ್ವಿತೀಯ ಬಹುಮಾನ ಸುಶಾಂತ್. ತೃತೀಯ ಬಹುಮಾನ ರಾಫಿ. ಸೆಕೆಂಡ್. ಆರನೇ ತರಗತಿಯಲ್ಲಿ ಪ್ರಥಮ ಬಹುಮಾನ ಮನೀಶ್. ದ್ವಿತೀಯ ಬಹುಮಾನ ಲಕ್ಷ್ಮಿ. ತೃತೀಯ ಬಹುಮಾನ ನಿವೇದಿತಾ. 7ನೇ ತರಗತಿಯಲ್ಲಿ ಪ್ರಥಮ ಬಹುಮಾನ ಕುಶಿತಾ. ದ್ವಿತೀಯ ಮುಂದಿನ ಬಹುಮಾನ ಬಹುಮಾನ ವಿತರಣೆಯನ್ನು ನಮ್ಮ STMC ಅಧ್ಯಕ್ಷರಾದ ಶ್ರೀಯುತ ಪುಷ್ರೇಶ್ ಪೂಜಾರಿ ಇವರು ನಿರ್ವಹಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ದ್ವಿತೀಯ ಬಹುಮಾನ ಅಭಿಜಿತ್. ತೃತೀಯ ಬಹುಮಾನ ಪ್ರೀತಿ. ಅಂಗನವಾಡಿ ಮಕ್ಕಳು ಪಾಸಿಂಗ್ ದ ಬಾಲ್ ಚಟುವಟಿಕೆಯಲ್ಲಿ ಜುನೈರಾ ಪ್ರಥಮ ಬಹುಮಾನ. ಎರಡನೇ ತರಗತಿ ದ್ವಿತೀಯ ಬಹುಮಾನ ನಿದಾ. ತೃತೀಯ ಬಹುಮಾನ ಐಫಾ. ಮೂರನೇ ತರಗತಿಯಲ್ಲಿ ಪ್ರಥಮ ಬಹುಮಾನ ಮೌರೂಫ್. ದ್ವಿತೀಯ ಬಹುಮಾನ ರಫೀಜಾ. ತೃತೀಯ ಬಹುಮಾನ ರಯಾನ್. 4ನೇ ತರಗತಿಯಲ್ಲಿ ಪ್ರಥಮ ಬಹುಮಾನ ಪ್ರಜನ್ಯ. ದ್ವಿತೀಯ ಬಹುಮಾನ ಶೋಭಿತ್. ತೃತೀಯ ಬಹುಮಾನ ಪ್ರಣಮ್. 5ನೇ ತರಗತಿಯಲ್ಲಿ ಪ್ರಥಮ ಬಹುಮಾನ ಸುಶಾಂತ್. ದ್ವಿತೀಯ ಬಹುಮಾನ ನದಾ. ತೃತೀಯ ಬಹುಮಾನ ರಾಫಿ. ಮುಂದಿನ ಬಹುಮಾನ ವಿತರಣೆಯನ್ನು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಬಾಲಕೃಷ್ಣ ಚಿಟ್ಟಿ ತೇಂಬೂರು ಇವರು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. 6ನೇ ತರಗತಿಯಲ್ಲಿ ಪ್ರಥಮ ಬಹುಮಾನ ದೀಕ್ಷಾ. ದ್ವಿತೀಯ ಬಹುಮಾನ ರಿತೇಶ್. ತೃತೀಯ ಬಹುಮಾನ ಲಕ್ಷ್ಮಿ. 7ನೇ ತರಗತಿಯಲ್ಲಿ ಪ್ರಥಮ ಬಹುಮಾನ ಕುಶಿತಾ. ದ್ವಿತೀಯ ಬಹುಮಾನ ಪಲ್ಲವಿ. ತೃತೀಯ ಬಹುಮಾನ ಪ್ರೀತಿ. ಮುಂದಿನ ಬಹುಮಾನ ವಿತರಣೆಯನ್ನು ನಮ್ಮ STMCಯ ಮಾಜಿ ಅಧ್ಯಕ್ಷರಾದ ಶ್ರೀಯುತ ನಾರಾಯಣ್ ರವರು ನಿರ್ವಹಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. 100% ಹಾಜರಾತಿಯಲ್ಲಿ ಮೇಯಿಂದ ಇಲ್ಲಿಯವರೆಗೂ 6ನೇ ತರಗತಿ ವಿದ್ಯಾರ್ಥಿನಿ ದೀಕ್ಷಾ ಬಿ. 5ನೇ ತರಗತಿ ವಿದ್ಯಾರ್ಥಿ ಸುಶಾಂತ್. ಧನ್ಯವಾದಗಳು. 1000. SDMC ಅಧ್ಯಕ್ಷರಾದ ಸುರೇಶ್ 1000. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಫಿರೋಜ್ 1000. ಚಿತ್ತರಂಜನ್ 750. STMC ಉಪಾಧ್ಯಕ್ಷರಾದ ರೇಖಾ 500. STMC ಸದಸ್ಯರಾದ ಭಾರತಿ 500. STMC ಸದಸ್ಯರಾದ ರಜಿಯಾ 500. ಇವರು ದಯವಿಟ್ಟು ವೇದಿಕೆಗೆ ಬಂದು ಹೂವನ್ನು ತೆಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. STMC ಸದಸ್ಯರಾದ ನಸೀಮಾ 500.
ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಮೋನು 1,000. STMC ಸದಸ್ಯರಾದ ಭಾರತಿ 500. STMC ಸದಸ್ಯರಾದ ವಿಶಾಲಾಕ್ಷಿ 500. ಮುಂದೆ ರವಿಕಲಾರವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. STMC ಸದಸ್ಯರಾದ ಅಬ್ದುಲ್ ರಿಯಾಜ್ 500. SDMC ಸದಸ್ಯರಾದ ಗೀತಾ ಡಿ 500. SDMC ಸದಸ್ಯರಾದ ಪ್ರೇಮ 500. ಸಾತ್ಕೋ ಮಜೀದ್ 1,000. ಉಗ್ಗಪ್ಪ ಪೂಜಾರಿ 500. SDMC ಸದಸ್ಯರಾದ ಅಂಗನವಾಡಿ ಕಾರ್ಯಕರ್ತೆ ಫಾತಿಮಾ 500. ಸೀತಾರಾಮ ಉರ್ವ 500. ಸದಾಶಿವ ಬಜಾಲ್ 500. ಉಲ್ಲಾಸ್ ಪೋಟಿಯಾನ್ ಪುತ್ತೂರ್ 500. ಪೋಷಕರಾದ ಅಮಿತಾ ಜಾರಪ್ಪ 500. ರವಿಕಲಾ ವಾರ್ಡ್ ಮೆಂಬರ್ 500. ರವಿ ಫಜೀರ್ 500. ಭರತ್ 500. ಶರೀಫ್ SDMC ಸದಸ್ಯರು 500. ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚುವಂಥ ಸ್ಥಿತಿ ಬರ್ತಾ ಇದೆ. ಇದೀಗ ತಾನೇ ತಾಲೂಕು ಪಂಚಾಯತ್ ಅಧ್ಯಕ್ಷರು ಮಾತಾಡೋ ಹೇಳಿದರು, ಒಂದು ಸಂದರ್ಭದಲ್ಲಿ 300 ಮಕ್ಕಳಿದ್ದರು, ಈಗ 60ಕ್ಕೆ ಇಳಿದಿದೆ ಅಂತ. ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳ ಪೋಷಕರು ಅಥವಾ ಈ ಭಾಗದ ಸಜ್ಜನ ಬಂಧುಗಳು ಯೋಚಿಸಬೇಕು. ಒಂದು ಕಾಲದಲ್ಲಿ ಸಾಧಾರಣ ನಮ್ಮ ಮನೆಯವರು, ನನ್ನ ತಾಯಿ ಕೂಡ ಇದೇ ಗಾಡಿಗದ್ದೆ ಶಾಲೆ ಬಂದು ಕಲ್ತದಂತೆ. ಒಂದು ರೀತಿಯಲ್ಲಿ ಅತಿ ಪುರಾತನ ಶಾಲೆ ಇಂದು ಮುಚ್ಚುವ ಸ್ಥಿತಿಯಲ್ಲಿರುವುದು ನಮಗೆಲ್ಲರಿಗೂ ಖೇದಕರ ಸಂಗತಿ. ಇದನ್ನು ಉಳಿಸುವಂಥ ರೀತಿಯಲ್ಲಿ ಈ ಭಾಗದ ಸಜ್ಜನ ಬಂಧುಗಳು ಯೋಚಿಸಬೇಕು. ಕನ್ನಡ ಮಾಧ್ಯಮಗಳು ಶಾಲೆಗಳು ಉಳಿಯುವಂತಾಗಬೇಕು. ಮಾತ್ರವಲ್ಲದೆ ಒಂದು ರೀತಿ ಕೆಲವು ಸಂದರ್ಭಗಳು ಬರ್ತದೆ, ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿಯುವುದು ಒಂದರಿಂದ ಕೀಳರಿಮೆ ಅಂತ. ಅದನ್ನು ಬಿಟ್ಟು ಆ ಕನ್ನಡ ಮಾಧ್ಯಮ ಶಾಲೆ ಕಲಿತ ವಿದ್ಯಾರ್ಥಿಗಳಿಗೆ ಒಂದು ಆತ್ಮವಿಶ್ವಾಸ ಇರ್ತದೆ, ಸಾಧಿಸುವ ಛಲ ಇರ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚಿಸುವಂಥವರಾಗಬೇಕು ಹೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮ ಶುಭವಾಗಲಿ ಎಂದು ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಎಂಕುಲು ಕಲ್ತೊಂದು ಪುಣನೆ ಸಾಧಾರಣ ಈ ಶಾಲೆಡು 200 ಮಿತ್ತು ಜೋಕುಲು ಇತ್ತ ಕ್ರಮೇಣ ಅಜಿಪೋ ಬತ್ತು ಉಂತುದನು ಪಂಡೇರು ಆಂಡನೇನು ನಮ್ಮ ಆತ್ಮಾವಲೋಕನ ಮಲ್ಪೊಡು ಇತ್ತೆ ನಮ್ಮ ಆಡಂಬರದ ವೈಭೋಗದ ಜೀವನದ ಮಿತ್ತು ಡಿಪೆಂಡ್ ಆದು ಪೋಂದುಲ್ಲ. ಆಂಡ ಮೂಲು ಬಡತನಜ್ಜಿ ನಮ್ಮ ಹೃದಯ ಶ್ರೀಮಂತಿಗೊಂಡು ನಮ್ಮ ಮಾತೆನ್ನ ಸಹಿಸೋನಂಚಿನ ನಮ್ಮ ಹೃದಯ ಶ್ರೀಮಂತಿಗೆ ಡುಪ್ಪುನಿ ನಮ್ಮ ಯೋಚನೆ ಮಲ್ಪನೆ ಟುಪ್ಪುನಿ ನಮ್ಮ ಅಂಚನೆ ಈ ಶಾಲೆಡು ಚುನಾವಣೆ ಬಣ್ಣಗಳ ರಡ್ಡು ಬೂತುಂಡು ಆ ಓಟುಗೂ ಬೋಡಾದಂಡಲ ಬರ್ಪ ನನ್ನ ಕ್ರಮೇಣ ಆ ಓಟುಗೂ ಬೋಡದೆ ಬರ್ಪುನ ಸ್ಥಿತಿ ಬರು ಅಂಚಾದ ನಮ್ಮ ಮಾತೆಲ್ಲ ಆತ್ಮಾವಲೋಕನ ಮಲ್ಪುನ ಸಾಧ್ಯತೆ ಉಂಡು. ಅಂಚನೆ ಈ ನಮ್ಮ ಈ ಇಡೀ ದೇಶಡು ಪ್ರಾಥಮಿಕ ಮಟ್ಟದ ಶಾಲಾ ಶಿಕ್ಷಣ ಪ್ರತಿ ಒಂಜಿ ಬಾಲೆಗಳ ಸಮಾನವಾದ ತಿಕ್ಕುನಂಚಿನ ಅವಕಾಶ ನಮ್ಮ ಸಂವಿಧಾನಡೆ ಹಕ್ಕುಂಡು. ಆಂಡ ಐಟ್ ಇಂಚಿನ ಈ ಕನ್ನಡ ಮಾಧ್ಯಮ ಆಂಡಲ ಪನ್ಪುನಿ ನಾ ಮಸ್ತ್ ಜೋಕುಲು ವಂಚಿತರ ಒಂದುಲ್ಲೇರು ಅಂಚಂದು ಈ ಕನ್ನಡ ಮಾಧ್ಯಮ ಶಾಲೆಡು ಆ ಗುಣಮಟ್ಟಗಳ ಕೊರತೆಜ್ಜಿ ಆಂಡ ನಮ್ಮ ಇನ್ನು ಯೋಚನೆ ಮಲ್ಪನೆ ಟುಪ್ಪುನಿ ಅಂಚಾದ ನಮ್ಮ ಅಂಚಿನ ಈ ಇಡೀ ಗ್ರಾಮಗೂ ಈ ಶಾಲೆ ಬಂಡ ಒಂಜಿ ಅಪ್ಪೆನ ಸ್ಥಾನಡುಪ್ಪುನ ಶಾಲೆ ಬಾರಿ ಪುರಾತನ ಶಾಲೆ ಇನ್ನು ಇಂಚೊಂಡು ಆಂಡ ನನ್ನ ಅಂಚ ಅವಂದು ನನ್ನ ಹತ್ತು ಬೆಲಗಾಡು ಬಂದೊಂದು ಈ ವಾರ್ಷಿಕೋತ್ಸವ ನಡಪೆರ ನೆತ್ತ ಪಿರಾಡು ಮಸ್ತ್ ಜನ ಪೋಷಕರಾಡು ಮಾತೆರ್ಲ ಸಾವಿಮಿತ್ರರು ಎಂಕ್ ಮಸ್ತ್ ಸಹಕಾರ ಕೊರಿಯರು ಅಂಚೆನೆ ವರ್ಷಲ ಈ ಶಾಲೆಡು ವಾರ್ಷಿಕೋತ್ಸವ ನಡಪಡ ಬಂದದ್ದು ಈ ಶಾಲೆ ನನಾತು ದುಮ್ಮುಗಳ ಬೆಲಗಡ ಬಂದದ್ದು ನನ್ನ ಕೈತಲ್ಡೆ 100ನೇ ವರ್ಷಗಳ ಸಂಭ್ರಮಾಚರಣೆ ಬರ್ರೆ ಉಂಡು. ಈ ಶಾಲೆಗೆ ಅವಳ ಸಂತೋಷ ನಡತದು. ಈ ಶಾಲೆಗೆ ಇವ್ರದ ಮಾತೆರ್ಲ ಜೋಕ್ಲೇನು ಈ ಶಾಲೆಗೆ ಸೇರ್ಸೋಡು ಬಂದದ್ದು ಮಾತಾಡಲ ಮನವಿ ಮಲ್ತೊಂದು ಎಂಕ್ ಪಾತೆರೆ ಅವಕಾಶ ಕೊರ್ನ ಈ ವೇದಿಕೆಗೆ ಮಾತೆರೆಗಳ ಒಂದಿಸವೊಂದು ಎನ್ನ ಪಾತೆರನ್ನು ಮುಗಿಪಾವೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ನಮ್ಮ ಈ ಶಾಲೆಗೆ ಹಳೆಯ ವಿದ್ಯಾರ್ಥಿ ಹಾಗೂ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಮೊಹಮ್ಮದ್ ಮೋನ್ ಅವರು
ನಮ್ಮ ಕರೆಗೆ ಕೊಟ್ಟು ಆಗಮಿಸಿದ ನಮ್ಮ ಶಾಲೆಗೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಅವರಿಗೆ ನಮ್ಮ SDMC ಹಾಗೂ ಶಾಲಾ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ PDO ಅವರು ಆಗಮಿಸಿದ್ದಾರೆ. ಹೊಸ PDO ಎಲ್ಲ ಯಾರಿಗೂ ಹೆಚ್ಚಿನವರಿಗೆ ಪರಿಚಯ ಇರಲಿಕ್ಕಿಲ್ಲ. ನಮ್ಮ ಆತ್ಮೀಯರಾದ ಸುಧಾರಾಣಿ, ಇವರಿಗೂ ನಮ್ಮ SDMC ಅವರ ಪರವಾಗಿ ಹಾಗೂ ಶಾಲಾ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ಹೊಸ ಅಧ್ಯಕ್ಷರಾದ SDMC ಅಧ್ಯಕ್ಷ ಸುರೇಶ್ ಪೂಜಾರಿ, ತುಂಬ 2 ದಿನದಿಂದ ಇಲ್ಲಿ ಶಾಲೆಗೋಸ್ಕರ ವಾರ್ಷಿಕ ತುಂಬ ಕೆಲಸ ಮಾಡಿದ್ದಾರೆ. ಅವರಿಗೂ ನಮ್ಮ SDMC ಹಾಗೂ ಶಾಲಾ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದ SDMC ಇವರು ನಾರಾಯಣ ಅವರಿದ್ದಾರೆ. ಅವರಿಗೂ ನಮ್ಮ SDMC ಹಾಗೂ ಶಾಲಾ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಬಾಲಕೃಷ್ಣ ಶೆಟ್ಟಿ, ಅವರಿಗೂ ನಮ್ಮ SDMC ಹಾಗೂ ಸರ್ವ ಸದಸ್ಯರ ಪರವಾಗಿ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ವಾರ್ಡಿನ ಇನ್ನೊಂದು ಪಂಚಾಯತ್ನ ಸದಸ್ಯರಾದ ವಿವೇಕ್ ರಾಯರಿದ್ದಾರೆ. ಅವರಿಗೂ ನಮ್ಮ SDMC ಹಾಗೂ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯಾದ ಫಾತಿಮಾ ಹಾಗೂ ಭಾರತಿ, ಇವರಿಗೂ ನಮ್ಮ SDMC ಹಾಗೂ ಶಾಲಾ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ಪೋಷಕರಿಗೂ ಹಾಗೂ ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ. ಸುಸ್ವಾಗತ, ಕರಗಳ ಮುಗಿಯುತ್ತಾ ಸುಸ್ವಾಗತ, ಆರತಿ ಬೆಳಗುತ್ತಾ ಸುಸ್ವಾಗತ, ನೆರೆದಿಯ ಗಣ್ಯ ಜನರಿಗೆ ಸ್ವಾಗತ ಕೋರುವ ಗಳಿಗೆ ಸ್ವಾಗತ, ಆತ್ಮೀಯ ಸ್ವಾಗತ, ಹಾರ್ದಿಕ ಸ್ವಾಗತ, ಒಲುಮೆಯ ಸ್ವಾಗತ, ಸ್ವಾಗತ, ಆತ್ಮೀಯ ಸ್ವಾಗತ, ಹಾರ್ದಿಕ ಸ್ವಾಗತ, ಒಲುಮೆಯ ಸ್ವಾಗತ, ಸುಸ್ವಾಗತ, ಕರಗಳ ಮುಗಿಯುತ್ತಾ ಸುಸ್ವಾಗತ, ಆರತಿ ಬೆಳಗುತ್ತಾ ಸುಸ್ವಾಗತ, ನೆರೆದಿಯ ಗಣ್ಯ ಜನರಿಗೆ ಸ್ವಾಗತ ಕೋರುವ ಗಳಿಗೆ ಸ್ವಾಗತಕ್ಕೆ ನೀವೇ ಭಾಜನ, ಬಾಗುತ್ತ ನಮಿಸುತ್ತ ಆರತಿ ಬೆಳಗುತ್ತ, ಬಾಗುತ್ತ ನಮಿಸುತ್ತ ಆರತಿ ಬೆಳಗುತ್ತ, ಸ್ನೇಹದಿಂದ ನಾವು ಕೋರುವೆವು ಸುಸ್ವಾಗತ, ಸ್ವಾಗತ, ಆತ್ಮೀಯ ಸ್ವಾಗತ, ಹಾರ್ದಿಕ ಸ್ವಾಗತ, ಒಲುಮೆಯ ಸ್ವಾಗತ, ಸ್ವಾಗತ, ಆತ್ಮೀಯ ಸ್ವಾಗತ, ಹಾರ್ದಿಕ ಸ್ವಾಗತ, ಒಲುಮೆಯ ಸ್ವಾಗತ, ಸ್ವಾಗತ,
let's do roly-poly. Roly-poly, roly-poly to your left side. Roly-poly, roly-poly to your right side. Everybody, roly-poly, roly-poly to your left side. Roly-poly, roly-poly to your right side. बोलो नानी नानी तेरी मोरनी को मोर ले गए, बाकी जो बचा था काले चोर ले गए। नानी तेरी मोरनी को मोर ले गए, बाकी जो बचा था काले चोर ले गए। खाके पीके मोटे होके चोर बैठे रेल में, चोरों वाला डब्बा कट के पहुंचा सीधा जेल में। खाके पीके मोटे होके चोर बैठे रेल में, चोरों वाला डब्बा कट के पहुंचा सीधा जेल में। नानी तेरी मोरनी को मोर ले गए, बाकी जो बचा था काले चोर ले गए। उन चोरों की खूब खबर ली मोटे थानेदार ने, मोरों को भी खूब नचाया जंगल की सरकार ने। उन चोरों की खूब खबर ली मोटे थानेदार ने, मोरों को भी खूब नचाया जंगल की सरकार ने। नानी तेरी मोरनी को मोर ले गए, बाकी जो बचा था काले चोर ले गए। अच्छी नानी प्यारी नानी रुस्सा रुस्सी छोड़ दे, जल्दी से एक पैसा दे दे तू कंजूसी छोड़ दे। अच्छी नानी प्यारी नानी रुस्सा रुस्सी छोड़ दे, जल्दी से एक पैसा दे दे तू कंजूसी छोड़ दे। नानी तेरी मोरनी को मोर ले गए, बाकी जो बचा था काले चोर ले गए। नानी तेरी मोरनी को मोर ले गए, बाकी जो बचा था काले चोर ले गए। दरवाजे को कुंडी मारो कोई न बच के जाने पाए, डीजे को समझा दो म्यूजिक गलती से भी रुक ना जाए। धगा धगा जो फील करे वो जाके तो रेड बुल गटक ले, जिसको डांस नहीं करना वो जाके अपनी भैंस चराए। आज की रात है, कल से वही से पे है, जी भर के नाच लो ना घर वाले ना मापे हैं, सब पे अपना राज है, डरने की क्या बात है, ये तो बस शुरुआत है, ये तो बस शुरुआत है। अरे अभी तो पार्टी शुरू हुई है। अरे अभी तो पार्टी शुरू हुई है।
कहना कुछ भी पहले ही दे दूं वार्निंग। पार्टी चलेगी टिल 6 in the morning। जी भर के नाच ले वे भी नाच नाच के तोड़ दे सैंडल। आंटी पुलिस बुला लेगी तो यार तेरा कर लेगा हैंडल। सूचना जनहित में जारी जिसको अपनी जान प्यारी, चुपचाप वो फ्लोर पे आए, फ्लोर पे आके नाचे गाए, नखरे बखरे ना दिखाए, शर्म को करते बाय बाय, माइकल जैक्सन वाले 2-3 एक्शन करके दिखाए। पार्टी करनी है हम पार्टी करेंगे, किसी के भी पापा से नहीं करेंगे। हम हैं बेटे हम, बाकी सारे पानी कम, हमें रोक के दिखाए जिसकी बम में है दम। मस्ती है माहौल में, चाय खुमारी है, सारे थक के बैठ गए पर अपनी पार्टी जारी है। मस्ती है माहौल में, चाय खुमारी है, सारे थक के बैठ गए पर अपनी पार्टी जारी है। अरे पंगा तो कोई शुरू करे, अपनी भी गरारी है, जुम्मी चूकी नोक पर रखी दुनिया सारी है, रखी दुनिया सारी है। अरे अभी तो पार्टी शुरू हुई 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 है। और जिसको डांस नहीं करना वो जाके अपनी भैंस चराए। जय जय भारत जननीय तनुजाते जय कर्नाटಕ। ಏನೋ ನಿನ್ನ ಅವಸ್ಥೆ? ಹೋದ ವಾರ ನೀನು ಶಾಲೆಗೆ ಬರಲೇ ಇಲ್ಲ, ಈ ವಾರ ಬರೀ 2 ದಿನ ಶಾಲೆಗೆ ಬಂದಿರೋದು. ಏನಿನ್ ಕತೆ? ನನ್ನ ಕತೆ ಎಂಥದಿಲ್ಲ, ನನ್ನ ಕತೆ ಸತ್ಯನಾರಾಯಣ ದೇವರ ಕತೆ, ನನ್ನ ಕತೆ ಎಂಥದಿಲ್ಲ. ನೋಡಿ ಚೀಚಾ, ದಿನಾಲು ಬಂದರೆ ಸಸಾರಲ್ಲವೇ, ಅದಕ್ಕೆ ನಾನು ಅಪರೂಪಕ್ಕೆ ಬರುವುದು. ಈಗ ನೀವು ಕೇಳಿದ್ದೀರಿ ಯಾಕೆ ಬರಲಿಲ್ಲ ಅಂತ. ನಾನು ದಿನಾಲು ಬರ್ತಿದ್ರೆ ನೀವು ಕೇಳ್ತಿದ್ರಾ? ನಿನ್ನದು ದೇಹ ಮಾತ್ರ ಬೆಳೆದಿರೋದು, ಬುದ್ಧಿ ಒಂಚೂರು ಬೆಳಿಲಿಲ್ಲ. ಮತ್ತೆ ನನ್ನ ತಂದೆ ಸಹ ಹೇಳಿದ್ದಾರೆ, ಹೋದ ಕಡೆಗೆ ಹೋಗಬೇಡ, ಅನುಭವ ಸಿಗುವುದಿಲ್ಲ ಅಂತ. ಅದಕ್ಕೆ ಅನುಭವ ಸಿಗ್ಲಿಕ್ಕೋಸ್ಕರ ಎಲ್ಲೆಲ್ಲಿ ಹೋಗುವುದು. ಅರ್ಥ ಆಯ್ತಾ? ಇಲ್ಲ. ಮತ್ತೆ ನೀವು ಮಾಡಿದ ಪಾಠ ಅರ್ಥ ಆಗ್ಬಹುದಾ? ಸರಿ ಹೋಯ್ತು. ನಮಸ್ತೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಜಾಬೀರ್, ಕೌಶಿಕ್, ತಿಮ್ಮ, ಅವನಿಗೆ ಬೆಳಗ್ಗೆ, ಪ್ರದೀಪ್, ಐಸವರಣ, ರಮೀಜ, ನದಾ. ಅಪರೂಪಕ್ಕೆ ಬನ್ನ ಓ ಕ್ಲಾಸ್ ಎಂದು ಗೊತ್ತಾಗುದಿ. ಬಂದ್ರಲ್ಲ ಅಧ್ಯಕ್ಷರು. ನಾ ಇಲ್ಲಿ ಮೇಷ್ಟ್ರಾಗೆ ನಿಂತಿದ್ದೆ, ನಿನ್ನಷ್ಟಕ್ಕೆ ಬರುದು, ನಿನ್ನಷ್ಟಕ್ಕೆ ಹೋಗುದು, ನನ್ನ ಹತ್ರ ಕೇಳಲಿಕ್ಕಿಲ್ವಾ? ಮಾಸ್ಟರ್, ನನ್ನನ್ನು ಅರ್ಥ ಮಾಡಿಕೊಳ್ಳಿ. ನಾನು ಬಂದದ್ದೇ ನಿಮ್ಮ ನಸೀಬು. ಒಂದು ಕಡೆಯಲ್ಲಿ ಪುಸ್ತಕದ ದುನ್ನ, ಮತ್ತೆ ತಲೆಯಲ್ಲಿ 106 ಆಲೋಚನೆ. ಅದನ್ನು ಹೊತ್ತುಕೊಂಡು ಬರುವಾಗ ನನಗೆ ಸುಸ್ತಾಗುವುದಿಲ್ವಾ? ನಾನು ಅಲ್ಲಿಂದ ಬರುವುದು, ನೀವು ಪಾಠ ನಿಲ್ಲಿಸುವುದು, ಅದು ಸಮಯ ಹಾಲಲ್ವಾ? ನಿಮಗೆ ಹಾಲದಷ್ಟು ಒಳ್ಳೆಯದು, ಆದರೆ ಸರ್ಕಾರಕ್ಕೆ ನಷ್ಟ ಅಲ್ವಾ? ಇಲ್ಲಿ ಬಾ ಸತ್ಯವನ್ನೇ ಹೇಳಬೇಕು, ಸತ್ಯವನ್ನು ಬಿಟ್ಟು ಸುಳ್ಳನ್ನೇ ಹೇಳಬಾರದು. ನಾ ಸತ್ಯ ಬಿಟ್ಟು ಸುಳ್ಳು ಹೇಳುವುದಿಲ್ಲ. ಅದು ಗೊತ್ತುಂಟು. ನಮ್ಮ ಶಾಲೆಯ ಅಂಗಳದಲ್ಲಿ ಒಂದು ಗುಲಾಬಿ ಹೂ ಇತ್ತು, ಅದನ್ನು ನೀ ಕಿತ್ತು ತೆಗೆದಿದ್ದೆ ಅಂತ ನನಗೆ ಲಕ್ಷ್ಮಿ ಹೇಳಿದ್ಲು. ಅದೀಗ ಎಲ್ಲಿಗೆ ಹೋಯ್ತು? ಓ ಅದುವಾ, ಅದನ್ನು ನಾನು ಕಿತ್ತು ವಸಂತಿಗೆ ಕೊಟ್ಟೆ. ನೀವು ವಸಂತಿಗೆ ಕಿತ್ತು ಕೊಟ್ಟಿಯಾ? ಇವತ್ತು ನೀನು ವಸಂತಿಗೆ ಹೇಳಿದರೆ ಗುಲಾಬಿ ಹೂ ಕಿತ್ತು ಕೊಟ್ಟೆ, ನಾಳೆ ಸೇವಂತಿಗೆ ಹೇಳ್ತಲ್ಲ ಅದನ್ನು ನೀ ಕಿತ್ತು ಕೊಡ್ತೀಯಾ, ನಾಡಿದ್ದು ಸೂರ್ಯಕಾಂತಿಗೆ ಹೇಳ್ತಲ್ಲ ಅದನ್ನು ನೀ ಕಿತ್ತು ಕೊಡ್ತೀಯಾ? ನೀನು ಇಷ್ಟು ಗುಲಾಬಿ ಹೂ ಕೊಡುವಾಗ ಅವರಪ್ಪ ಮನೆಯಲ್ಲಿ ಸತ್ತಿದ್ರಾ? ಇಲ್ಲ, ಜೀವದಲ್ಲಿದ್ದಾರೆ. ಇಲ್ಲಿದ್ದಾರೆ. ದುರ್ಯೋಧನನು ಭೀಮ ಹೇಗೆ ಕೊಂದ? ತಿಮ್ಮ ಇದ್ದಲ್ಲ, ಸಮುದ್ರದ ಮಧ್ಯದಲ್ಲಿ ಒಂದು ಲಿಂಬೆ ಹಣ್ಣಿನ ಮರ ಇದೆ, ಅದನ್ನು ನೀ ಹೇಗೆ ತರ್ತೀಯ? ಅದನ್ನು ಚೂಚು ಆಡಿ ಹೋಗಿ ತರ್ತೇನೆ. ರೆಕ್ಕೆ ನಿನ್ನ ಅಪ್ಪ ಕೊಡ್ತಾರ? ಮತ್ತೆ ಸಮುದ್ರದ ಮಧ್ಯದಲ್ಲಿ ಗಿಡ ನಿಮ್ಮ ಅಪ್ಪ ಇಡ್ತಾರ?
ಇಲ್ಲಿ ಬಾ ಇಲ್ಲಿ ಬಾ. ನಿನ್ನಷ್ಟಕ್ಕೆ ಬರುದು, ನಿನ್ನಷ್ಟಕ್ಕೆ ಹೋಗುದು, ನನ್ನ ಹತ್ರ ಕೇಳಲಿಕ್ಕಿಲ್ವಾ? ನನಗೆ ಒಂದು ಅರ್ಜೆಂಟ್ ಉಂಟು. ನನ್ನ ತಾಯಿ ನನಗೆ ಉಂಗಿಲ ಕೊಟ್ಟಿದ್ದಾರೆ, ಅದನ್ನು ನಾನು ಮಲ್ಲಿಗೆ ತೋರಿಸಬೇಕು. ಎಲ್ಲದೂ ನಿಮ್ಮನ್ನು ಕೇಳಿದ್ರೆ ಕುದುರೆಗೆ ಜ್ವರ ಬಂದಿತ್ತು, ಬೇರೆ ಕಾರಣ ಬರಿಯರ ಮನಸ್ಸಿತ್ತು ನನ್ನ ಜನ್ಮವ. ನಾವೀಗ ಎಲ್ಲಿದ್ದೇವೆ ಮಕ್ಕಳೇ? ಪಿರ್ಕಿ ಮಾಸ್ಟರ್ ತಿಮ್ಮ ಸಾಲೆಡ್ದು ಬತ್ತಾನ ಇಜ್ಜಿ ಗುಡ್ಡೆಡ್ದು ಹತ್ತೀನಿ ಬಲಮೆ ಕುಲ್ಲು ಪೇರು ಮಂತದು ಕೊರ್ಪೆ ಸಾಲೆಡೆ ಬಾರ್ಪುಜಿನ ಮೂಲ್ ಪಾರ್ವೇನಾ ಬೇ ಎಂಕಲ ಭಾಷೆಡ್ ಪಂಡ ಪರ್ಪುಜೆ ಬೇತೆ ಭಾಷೆಡ್ ಪಂದು ಮಂಗೆ ಮನ್ಪೊಡು. ತಿಮ್ಮ ಪಾಲ ಕುಡಿ ಕುಡಿಕ ಮಾಟೇನೆ ಎನ್ನ ಪನ್ನುವೆ ಅಪ್ಪ ಕಿಟ ಸೊಲ್ಲುವೆ சொல்லிக்க போ. இப்ப குடிக்குற ஆனா ஸ்கூலுல என்ன பண்ணுவே ಇತ್ತೆದ ಜೋಕುಲೆಗೆ ಮಾತಾ ಭಾಷೆ ಗೊತ್ತುಂಡು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನೋ ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಗೆ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು.
था जरा सा महसूस हुआ एक लाइफ की गाड़ी ने कस के मारा ब्रेक हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक 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 बेटा ದುಂಬಿಯ ತಾವ ಬ್ಯಾಡವೆ ಹೂವ
ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು ಕತ್ತಲಲ್ಲಿ ಇದ್ದನು ಬಂಗಾರ ಗೆದ್ದನು ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ ಬೀದಿಲಿ ಸಿಕ್ಕೋನು ಏಕಾಂಗಿ ಬಿಕ್ಕೋನು ನಮಗಿನ್ನು ಸಿಕ್ಕನು ಬಾನಲ್ಲಿ ನಕ್ಕನು ಬೀದಿಲಿ ಸಿಕ್ಕನು ಏಕಾಂಗಿ ಬಿಕ್ಕನು ನಮಗಿನ್ನು ಸಿಕ್ಕನು ಬಾನಲ್ಲಿ ನಕ್ಕನು ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಎದ್ದನು ಕತ್ತಲಲ್ಲಿ ಇದ್ದನು ಬಂಗಾರ ಗೆದ್ದನು ಹೇಗಿದ್ದ ಹೇಗಾದ ಗೊತ್ತಾ ನಮ್ಮ ಚಿನ್ನಾರಿ ಮುತ್ತ ನಮ್ಮ ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ 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 ಚಿನ್ನಾರಿ ಮುತ್ತ ನನಗೊಬ್ಬ ಮಗನಿದ್ದಾನೆ. ನೀವು ಅವನು ನೋಡಿದರೆ ಕಾಲೇಜಿಗೆ ಹೋಗುತ್ತಾನೆಂದು ತಿಳಿದುಕೊಳ್ಳುತ್ತೀರಿ. ಹಂಗಿದ್ದಾನೆ, ಆನೆ ಮರಿತರ ದಡಿ ಅಂತಾರೆ. ಇವತ್ತು ಸ್ಕೂಲ್ಗೆ ಹೋಗಿದ್ದಾನೆ. ಇವತ್ತು ಅವನ ರಿಸಲ್ಟ್ ಪಾಸ್ ಆಗಿದ್ದಾನ ಫೇಲ್ ಆಗಿದ್ದಾನ? ನನಗಂತೂ ಪಾಸ್ ಆಗೋ ಧೈರ್ಯವೇ ಇಲ್ಲ. 100 ವರ್ಷ ಆಯ್ಸು ನೋಡಿ ಬರ್ತಾ ಇದ್ದಾನೆ. ಪಪ್ಪಾ ಈ ಸರಿ ನೀವು ಫೇಲು. ಕೇಶವ ಕನ್ನಡದಲ್ಲಿ 0. ರಾಜ್ಯೋತ್ಸವ ಪ್ರಶಸ್ತಿ ನಿನಗೇ ಬರಬೇಕು. ಮ್ಯಾಥ್ಸ್ನಲ್ಲಿ 0. ಅದರಲ್ಲೇನು ಬೇಜಾರಿಲ್ಲ, ಅದು ನನಗೆ ಗೊತ್ತಿತ್ತು. ಇದೇನೋ ಎಲ್ಲದರಲ್ಲಿ 0 ಬಂದಿದೆ. ಶಾಲೆಯಲ್ಲಿ ಅದಕ್ಕಿಂತ ಕಡಿಮೆ ಮಾರ್ಕ್ಸ್ ಕೊಡೋದಿಲ್ವಂತೆ ಪಪ್ಪ. ಅದು ಹೌದು. ನಿನ್ನಲ್ಲಿ ಒಂದು ವಿಷಯ ಕೇಳಬೇಕಂದುಕೊಂಡಿದ್ದೇನೆ. ಬದಿಮನೆ ಮೋಹನ್ನ ಇದ್ದಾರಲ್ಲ, ಅವರ ಮನೆ ಬೆಕ್ಕು ಸಾಯಿಸಿದ್ಯಂತೆ. ಮತ್ತೆ ಅವರು ಹೇಳಿದ್ರು ನಿಮ್ಮ ಮಗ ಬೆಕ್ಕು ಸಾಯಿಸಿದ್ದಾನಂತ. ಅದು ನಾನು ಕೊಂದಿದ್ದಲ್ಲ. ಮತ್ತೆ ಯಾರು ಕೊಂದಿದ್ದು? ಅದರ ಮೈಯಲ್ಲೆಲ್ಲ ಕೊಲೆ ಇತ್ತು, ಅದಕ್ಕೆ ಶಾರ್ಪ್ನಲ್ಲಿ ಹಾಕಿ ಸ್ನಾನ ಮಾಡಿಸಿದೆ ಪಪ್ಪ. ಸ್ನಾನ ಮಾಡಿಸಿದ್ದು ಒಳ್ಳೆಯ ಕೆಲಸ. ಅದು ಮತ್ತೆ ಸತ್ತೋದದ್ದು ಹೇಗೆ? ಅದರ ನೀರೆಲ್ಲ ಹೋಗ್ಲಿ ಅಂತ ಹಿಂಗೇನು ಬಿಟ್ಟೆ. ಹೀಗೆ ಮಾಡ್ಲಿಕ್ಕೆ ಅದೆಂತ ಬಟ್ಟೆನ? ಮತ್ತೆ ಅವರು ಹೇಳಿದ್ರು ಅವರ ಮನೆ ನಾಯಿ ಬಾಲನ ಒಂಟೆಯಲ್ಲಿ ಹಾಕುತ್ತಿದ್ದಂತೆ. ನೋಡು ಮಗ, ಒಂದು ದಿನ ಅಲ್ಲ 1 ವರ್ಷ ಕೂಡ ನಾಯಿ ಬಾಲನ ಒಂಟೆಯಲ್ಲಿ ಹಾಕು. ನಾಯಿ ಬಾಲ ನೆಟ್ಟಗಾಗೋಲ್ಲ. ನಾಯಿ ಬಾಲ ನೆಟ್ಟಗಾಗೋಕೆ ಉಂಟೆಯಲ್ಲಿ ಹಾಕಿದ್ದಲ್ಲ, ಉಂಟೆ ಬೆಂಡೆ ಆಗೋಕೆ. ನೋಡು ಮಗ, ನೀ ಇಷ್ಟೊಂದು ಅಧಿಕ ಪ್ರಸಂಗ ಮಾಡ್ತೀಯಲ್ಲ, ನಿನಗೆ ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಕೊಡ್ತೀಯಾ? ಸುಲಭದ್ದು ಕೇಳಬೇಕು. ಸುಲಭದ್ದೇ ಕೇಳ್ತೀನಿ. ನೀರಿನಲ್ಲಿ ಮತ್ತು ಭೂಮಿಯಲ್ಲಿ ವಾಸಿಸುವ 5 ಜೀವಿಗಳ ಹೆಸರು ಹೇಳು. ಕಪ್ಪೆ. ಕಪ್ಪೆ. ವೆರಿ ಗುಡ್. ಇನ್ನುಳಿದ 4. ಕಪ್ಪೆ ಅಣ್ಣ, ಕಪ್ಪೆ ಅಕ್ಕ, ಕಪ್ಪೆ ಅಪ್ಪ, ಕಪ್ಪೆ ಅಮ್ಮ. ಲೆಕ್ಕದಲ್ಲಿ ಪ್ರಶ್ನೆ ಕೇಳ್ತೇನೆ, ಒಂದು 5ರ ಮಗ್ಗೆ ಹೇಳು. 5 1 5, 5 2 10, 5 3 15, 5 4 20, 5 5 25, 5 6 ಊಹು, 5 ಅಲ್ಲಿ ಊಹು, 5 8 ಊಹು, 5 9 ಆಹಾ, 5 10 ಆಹಾ. ಇದೇನೋ ನಂತರದ ಮ್ಯೂಸಿಕ್ ಮಾತ್ರ ನೆನಪಿರೋದು ಪಾಪ, ಸಾಹಿತ್ಯ ಮರೆತೋಗಿದೆ. ನೀವು ನನಗೆ ಇಷ್ಟೆಲ್ಲ ಪ್ರಶ್ನೆ ಕೇಳಿದ್ರಲ್ಲ, ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕು. ತಂದೆಗೆ ಮಗ ಪ್ರಶ್ನೆ ಕೇಳುವುದಾ? ಕೇಳು. ಅಪ್ಪ ಗ್ರೇಟೋ ಮಗ ಗ್ರೇಟೋ, ಅಮ್ಮ ಗ್ರೇಟೋ ಮಗ ಗ್ರೇಟೋ? ನಿನ್ನ ಲೆಕ್ಕದಲ್ಲಿ ಯಾರು ಗ್ರೇಟ್? ಮಗನೇ ಗ್ರೇಟು. ಅದೇಗೆ? ರೆಡಿ
ಗೋಳಿ ಯಾರು ಕಂಡು ಮಾರ್ಗೋನಿ ಅವನ್ ಪಪ್ಪನ್ಗೆ ಹಾಕಾಗ್ಲಿಲ್ಲ. ಟೆಲಿಫೋನ್ ಯಾರು ಕಂಡು ಹಿಡಿದಿದ್ದು? ಗ್ರಾಮ್ ಬೆಲ್. ಅವನ್ ಪಪ್ಪನ್ಗೆ ಹಾಕಾಗ್ಲಿಲ್ಲ. ಮಗನೇ ಗ್ರೇಟು. ಓ ಹಾಗೆನಾ? ನಾನು ನಿನಗೆ ಇಂಗ್ಲಿಷಲ್ಲಿ ಒಂದು ವರ್ಡ್ ಹೇಳ್ತೀನಿ, ಅದನ್ನು ನೀ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತೀಯಾ? ಅದರಲ್ಲಿ ನಾನು ಹುಷಾರು. ಐಸಾ ಫಿಲ್ಮ್, ಇದನ್ನು ಕನ್ನಡದಲ್ಲಿ ಹೇಳು. ಐಸಾ ಎ. ನಾನು ಎ ಫಿಲ್ಮ್ ನೋಡ್ದೆ. ನಿನಗೆ ನಿಮ್ಮ ಶಾಲೆಯಲ್ಲಿ ಬೇರೇನು ಕಲಿಸ್ತಾರೆ? ಮಿಮಿಕ್ರಿ ಮಾಡ್ಲಿಕ್ಕೆ ಕಲ್ತಿದ್ದೇನೆ ಪಪ್ಪ. ನೀ ಯಾರದ್ದು ಮಾಡ್ತೀಯಾ? ಐಶ್ವರ್ಯ ರಾಯ್ದು ಮಿಮಿಕ್ರಿ ಮಾಡ್ತೇನೆ ಪಪ್ಪ. ಐಶ್ವರ್ಯ ರಾಯ್ದ, ವೆರಿ ಗುಡ್. ಇದನ್ನು ಐಶ್ವರ್ಯ ರೈ. ಐಶ್ವರ್ಯ ರೈ ಸಣ್ಣದಿರುವಾಗ ಕೂಗಿದು ಪಪ್ಪ. ದಡ್ಡ ಮಾರಾಯ ದಡ್ಡ. ನಿನಗೆ ಜವಾಹರ್ಲಾಲ್ ನೆಹರು ಯಾರು ಗೊತ್ತಾ? ಇಲ್ಲ. ಭಗತ್ ಸಿಂಗ್ ಗೊತ್ತಾ? ಇಲ್ಲ. ರಾಜಗುರು ಗೊತ್ತಾ? ಇಲ್ಲ. ಇವರ ಪರಿಚಯ ಇಲ್ಲ ನನಗೆ. ದಡ್ಡ ಮಾರಾಯ ದಡ್ಡ. ಯಾಬಾ ಏನು? ನಿಮಗೆ ಅಜಿತ್ ಗೊತ್ತುಂಟಾ? ಅಜಿತ್ ಯಾರು? ಅರವಿಂದ್ ಗೊತ್ತುಂಟಾ? ಯಾರು? ಗಿರಿಧರ ಗೊತ್ತುಂಟಾ? ಯಾರು? ಮೋಹನ ಗೊತ್ತುಂಟಾ? ಇಲ್ಲ. ನಿಮ್ಮ ಫ್ರೆಂಡ್ಸ್ ನನಗೆ ಗೊತ್ತಿಲ್ಲ, ನನ್ನ ಫ್ರೆಂಡ್ಸ್ ನಿಮಗೆ ಗೊತ್ತಿಲ್ಲ, ಗೊತ್ತಾಯ್ತಾ? Zubi pampara, zubi parampam. Zubi nache, you pagal stupid man. Zubi pampara,
zooby dooby ba-dum-bum. Zooby dooby नाचे क्यों पागल सुगरमान. शाखों पे पत्ते गा रहे हैं, फूलों पे भंवरे गा रहे, दीवानी किरणें गा रहे हैं, ये पंछी गा रहे. ओ बगिया में दो फूलों की हो रही है गुफ्तगू, जैसा फिल्मों में होता है हो रहा है हूबहू. आई 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 zooby dooby पम्पारा zooby dooby ba-dum-bum. Zooby dooby नाचे क्यों पागल stupid man. Zooby dooby pampara, zooby dooby parampam. Zooby dooby नाचे क्यों पागल stupid man. See you whine like Rihanna, get all up on the hum, diggy diggy bum bum. She burn it up like the summer. She turn me on with a bum, diggy diggy bum bum. You got me like crazy, that you calling me. With a bum, diggy diggy bum bum. You got me like crazy, that you calling me. Burn it up like the summer. She turn me on with a bum, diggy diggy bum bum. You got me like crazy, that you calling me. With a bum, diggy diggy bum bum. You got me like crazy, that you calling me. पागल हमारा घर गली पागल, आजा हमारा घर घर पागल हमारा घर गली पागल, आजा हमारा घर घर पागल हमारा घर पागल, आजा हमारा घर पागल हमारा Oh baby, give me one more dance, one more dance, one more dance. Oh baby, we can make it last, make it last, make it last. Keep it going, keep it just like that. Get your body like an hourglass. To the left, to the right, everybody in the club. ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ, ಸುಗ್ಗಿಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಭೂಮಿ ತಾಯಿ ಕಾಳು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು.
ಚಂದ, ಕಂತೆ ಕಂತೆ ಕಟ್ಟಿ ನಿಂತ ಬರುವೆ ಅಂದ. ಕಾಲು ಕಾಲು ರಾಶಿ ಇವು ಎಂಥ ಚಂದ, ಆಡುವುದ ರಾಶಿ ಇವು ನೋಡಲಂದ. ಬೈಲ ತುಂಬಿ ಕೊಡುವ ಪಡಿದಾನ ಚಂದ ನೋಡಿ, ಬೈಲ ತುಂಬಿ ಕೊಡುವ ಪಡಿದಾನ ಚಂದ. ಸುಗ್ಗಿ ಕಾಲ ಹೀಗೆ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಸುಗ್ಗಿ ಕಾಲ ಹೀಗೆ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಹಳ್ಳಿಯ ಹೈಕ್ಳೆಲ್ಲ ಹುಳ್ಳಿಯ ಹೊರ್ಕೊಂಡು ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ. ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ. ಗಲ್ಲ ಗಲ್ಲ ಬೆಚ್ಚಗೆ ತಕ್ಕ ಕೈಯ ಹೆಚ್ಚಿಗೆ ಮುತ್ತಿನ ಕೋಲಗಳ ಹೊಲಿತಾರೆ. ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ. ಹಳ್ಳಿಗೆ ಸಂತಸ ತುಂಬುತ್ತಾರೆ, ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿದೋ. ಸುಗ್ಗಿ ಕಾಲ ಹೀಗೆ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತ. ಭೂಮಿ ತಾಯಿ ಕಾಲು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿ ಕಾಲ ಹೀಗೆ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಜಗ್ ನಗ್ ನಗ್ ಜಗ್ ಜಗ್ ನಗ್ ನಗ್, ಜಗ್ ನಗ್ ನಗ್ ಜಗ್ ಜಗ್ ನಗ್ ನಗ್.
ರಿಟರ್ನ್ ಯಾಕೆ ಕೊಡ್ತಾರಪ್ಪ? ಇನ್ನು ಎಷ್ಟು ಓದ್ಲಿಕ್ಕಿದೆ ಅಬ್ಬಾ ರಾಮ, ಎಷ್ಟೊಂದು ಓದ್ಲಿಕ್ಕಿದೆ. ಅಯ್ಯೋ ಶಟ್, ಇವನ್ ಯಾಕಾದ್ರೂ ಬಂದಾನಪ್ಪ, ಇನ್ನಾನು ಓದಿದ ಹಾಗೇನೆ. ದಾನೆ ದಿನೇಶ ದಾನೆ ಸುರೇಶ 4 ಕ್ವಾರ್ಟರ್ ಪಾಡುತ್ತಾರ ಲೇಲೆ ಪಾಡಿಗ ಪಾಡ್ಗಂಬೆ ಪಾಡ್ಗ ಮಾಲೆಗಿನಿ ಬೇಗ ಪುಲ್ಯ ಆತನ ಅಂದು. ಹಾಯ್ ದೀಕ್ಷಾ. ಹಾಯ್ ರಿತೇಶ್. ಎಲ್ಲ ಕಲ್ತಿದ್ಯಾ? ಇಲ್ಲ ರಿತೇಶ್, ಅದೇ ನೋಡು ಓದ್ತಾ ಇದ್ದೇನೆ. ನೋಡು, ನಂಗೆ ಸ್ವಲ್ಪ ಓದ್ಲಿಕ್ಕೆ ಬಿಡ್ತೀಯಾ? ಆಯ್ತು, ನಾನು ನಿಂಗೆ ಡಿಸ್ಟರ್ಬ್ ಮಾಡಲ್ಲ. ಥ್ಯಾಂಕ್ ಯು. ಹೊಸುಂಟುಗು ಕಿಂಕಂಡ ಚುಚ್ಚುವೆ ಯಾಂದಾನೆ ಎಲ್ಲ ಬಾಲೆನಾ ಅತಿ ಚಾ ಕುಡಿದ್ಯಾ? ಹಾ ಕುಡಿದೆ ಮಾರಯ್ಯ, ಸ್ವಲ್ಪ ಓದ್ಲಿಕ್ಕೆ ಬಿಡು. ವಾ ನಮ್ಮನೆಡು ಓದ್ವಲ ಮಾಲೆ ಇತ್ತೆ ಪುಸ್ತಕನೇ ನಿಂಗೋಲ ಅಂದು. ಚಾ ಕುಡಿದ್ಯಾ? ಕುಡ್ದೆ ಮಾರಯ್ಯ, ಎಷ್ಟು ಸಲ ಹೇಳ್ಬೇಕು, ನಂಗೆ ಸ್ವಲ್ಪ ಓದ್ಲಿಕ್ಕೆ ಬಿಡು. ತಿಂಡಿ ತಿಂದ್ಯಾ? ತಿಂಡಿ ದೋಸೆ ದೋಸೆ ದೋಸೆ, ನಂಗೆ ಸ್ವಲ್ಪ ಓದ್ಲಿಕ್ಕೆ ಬಿಡು ಮಾರಯ್ಯ. ಮಾಲೆಗೆ ಏಪಲ ದೋಸೆನೆ. ನನ್ನ ಮನೆಯಲ್ಲಿ ಪುಂಡಿ ಗಸಿ ಸೇಮೆ ಎಲ್ಲ ಮಾಡ್ತಾರೆ. ಮಾಲೆಗೆ ಏಪಲ ದೋಸೆನೆ ದೋಸೆನೆ. ಚೆನ್ನಾಗಿ ತಿನ್ಕೊಂಡು ಬಂದೆ ತಾನೆ, ಇನ್ನು ಎಕ್ಸಾಮ್ ಹಾಲಲ್ಲಿ ನಿದ್ದೆ ಮಾಡದಿದ್ದರೆ ಸಾಕು. ನಂಗೆ ಸ್ವಲ್ಪ ಓದ್ಲಿಕ್ಕೆ ಬಿಡು ಮಾರಯ್ಯ. ಈಗಲ್ಲ ಎಷ್ಟು ದೋಸೆ ತಿಂದ್ಯಾ? ಓ 4 ದೋಸೆ ತಿಂದೆ. ಮಧ್ಯಾಹ್ನ ಅನ್ನ ಸಾಂಬಾರಲ್ಲಿ ಊಟ ಮಾಡ್ತೇನೆ ಆಯ್ತಾ? ನಂಗೆ ಸ್ವಲ್ಪ ಓದ್ಲಿಕ್ಕೆ ಬಿಡು ಮಾರಯ್ಯ. ಈಗಲ್ಲ ಚಪಾತಿಗೆ ಬಾಜಿಯ ಗಸಿಯ? ಓ ಕರ್ಮ ಕಾಂಡ, ನಾನೆಂತ ಮೆಂಟಲ್ ಸವಾಸಕ್ಕೆ ಹೋದೆ ಮಾರಯ್ಯ. ಇವ ಎಂತ ಅನಾಸಿನ್ ಮಾರಯ್ಯ. ಈಗಲ್ಲ ನೀನ್ ಸಿಪಾಯಿ ದಂಗೆ ಕಲ್ತಿದ್ಯಾ? ಇಲ್ಲ. ನೀನು ಶಿವಾಜಿ ಕಲ್ತಿದ್ಯಾ? ಇಲ್ಲ. ಮೊಹಮ್ಮದ್ ಗೋರಿ ಕಲ್ತಿದ್ಯಾ? ಇಲ್ಲ. ನೀನ್ ಕಲ್ತಿದ್ಯಾ? ನಾನು ಕಲಿತಾರೆ ನಿನ್ನ ಹತ್ರ ಕೇಳ್ತೇನೆಯ. ಮಾವಾ ಮಂಗೆದಿ ಮಾರೆ. ರಿತೇಶ್, ಎಕ್ಸಾಮ್ ಬೆಲ್ಲ ಇತ್ತಣೋ, ಬಾರ ಹೋಗೋಣ. ಬೆಲ್ಲ ಆಯ್ತಾ? ಇದೆರಡ್ರಲ್ಲೊಂದನ್ ಮುಟ್ಟು. ಬೇರೆ ಬಿಡುದಿಲ್ಲ, ಆಗಲೇ ಎಕ್ಸಾಮ್ ಬೆಲ್ಲ ಆಗಿದೆ. ಯಾಕೆ ನಗ್ತಿದ್ಯಾ? ಈ ಸಲ ನೀನು ಫೇಲ್ ಆಗ್ತಿ. ಎಕ್ಸಾಮ್ ಹೋಗುವಾಗ ಅಪಶಕುನೆಲ್ಲ ಮಾತಾಡ್ಬೇಡ. ಇಲ್ಲ, ಅಪಶಕುನ ಹೇಳುವಾಗ ನನ್ಗೊಂದು ನೆನಪಾಯ್ತು. ನೀನ್ ಆನ್ಸರ್ ಮಾಡಿದ್ರೆ ನೀನ್ ಪಾಸ್ ಆಗ್ತಿ. ಕೇಳು. ನಾವು ಅರ್ಜೆಂಟ್ ಆಗಿ ಒಂದು ಕೆಲಸಕ್ಕೆ ಹೋಗುವಾಗ ಬೆಕ್ಕು ನಮ್ಮನ್ನು ಕ್ರಾಸ್ ಮಾಡಿದರೆ ಅದರ ಅರ್ಥವೇನು? ನಾವು ಅರ್ಜೆಂಟ್ ಆಗಿ ಒಂದು ಕೆಲಸಕ್ಕೆ ಹೋಗುವಾಗ ಬೆಕ್ಕು ನಮ್ಮನ್ನು ಕ್ರಾಸ್ ಮಾಡಿದರೆ ಅದರ ಅರ್ಥ ಅಪಶಕುನ ಅಲ್ಲ. ಮತ್ತೆಂತ? ನಾವು ಅರ್ಜೆಂಟ್ ಆಗಿ ಒಂದು ಕೆಲಸಕ್ಕೆ ಹೋಗುವಾಗ ಬೆಕ್ಕು ನಮ್ಮನ್ನು ಕ್ರಾಸ್ ಮಾಡಿದರೆ ಅದರ ಅರ್ಥ ನಮಗಿಂತ ಅರ್ಜೆಂಟ್ ಆ ಬೆಕ್ಕಿಗಿದೆ. ನಿನ್ನ ಮಾತು ಕೇಳಿ ಕುಳಿತರೆ ಕುದುರೆಗೆ ಜ್ವರ ಬಂದಿತ್ತು. ಆಗಲೇ ಎಕ್ಸಾಮ್ ಬೆಲ್ಲಾಗಿದೆ, ಬಾರೋ ಹೋಗೋಣ. ಈ ಬುದ್ಧಿನೆಲ್ಲ ಎಕ್ಸಾಮ್ ಹಾಲ್ನಲ್ಲಿ ತೋರಿಸು ಬಾ, ಗೊತ್ತಾಗುತ್ತೆ. ಗಲ ಹೇಗುಂಟಾ? ನೀನೊಮ್ಮೆ ನೋಡ, ಗೊತ್ತಾಗ್ತದೆ. ಮಾಲು ಗೊತ್ತಿಜ್ಜಿ ಪಂಡದು ಏತು ಬರೆಪಲು ಮಾರೆ. ಹೇ ದೀಕ್ಷಾ, ಸ್ವಲ್ಪ ತೋರಿಸ. ಸರ್ಗೆ ಗೊತ್ತಾದ್ರೆ ಬೈತಾರೆ, ನೀನೊಮ್ಮೆ ಸುಮ್ಮನಿರು. ಸರ್ ದೂರದಲ್ಲಿದ್ದಾರೆ, ಗೊತ್ತಾಗಲ್ಲ, ಪ್ಲೀಸ್. ನೀನೊಮ್ಮೆ ಸುಮ್ಮನಿರ್ತೀಯಾ? ಮಾಲು ಗೊತ್ತಿಜ್ಜಿ ಪಂಡದು ಏತು ಬರೆಪಲು ಮಾರೆ. ಹೇ ದೀಕ್ಷಾ, ಸ್ವಲ್ಪ ತೋರಿಸ. ನಿಂಗೆ ಮನೆಯಲ್ಲಿ ಕಲೀಲಿಕ್ಕೆ ಏನ್ ರೋಗಣ? ಹೇ, ನಾನು ನಿನ್ನ ಫ್ರೆಂಡ್ ಅಲ್ಲ, ಸ್ವಲ್ಪ ಹೆಲ್ಪ್ ಮಾಡಬೇಕು. ಹೆಲ್ಪ? ನಾನು ನಿಂಗೆ ನೋ ಚಾನ್ಸ್. ಇದು ಕಂಪ್ಯೂಟರ್ ಯುಗ. ನಿನ್ ಫ್ಯೂಚರ್ ನಿಂಗೆ, ನನ್ನ ಫ್ಯೂಚರ್ ನಂಗೆ. ಮಾಲು ಬಾರಿ ಜೋರುಲ್ಲಲ್ ಮಾರೆ, ನಿದ್ರೆಲ್ಲ ಬರ್ಪುಂಡು. ಹೇ, ಅಮೆರಿಕದ ಅಧ್ಯಕ್ಷ ಯಾರ? ನಿನ್ನ ಅಪ್ಪ. ಆರ್ಯಪ್ಪ ಅಮೆರಿಕಾ ಪೋಯಿನಿ ಕೋಡೆ ಇಲ್ಲಡೆ ಇದ್ದೇರು ದಾಲ ನೆನಪೇ ಬರ್ಪುಜಿ. ಹೇ ಪಂಪ ಅಲ್ಲ ರನ್ನ. ಹೇ ಬಾರಿ ಶೋಕದ ಪಿಕ್ಚರ್ ಆತ. ಹೇ ನಿಂದಾಯ್ತಾ? ನಂದಾಯ್ತು, ನಿನ್ನ ಹಣೆ ಬರಿ. ಮಂಡೆ ಬೆಚ್ಚ ಆಪುಂಡು ಯಾನ್ಲ ಪಿದಡ್ವೆ ಆವಂದೇ. ಯಾರೋ ಯಾರೋ ಗೀಚಿ ಹೋದ. ಹೇ ರಿತೇಶ್, ಇವತ್ತು ರಿಸಲ್ಟ್ ಅಲ್ವಾ? ನನಗೆ ತುಂಬಾ ಹೆದರಿಕೆ ಆಗ್ತಿದೆ ಕಣು. ನನ್ನ ರಿಸಲ್ಟ್ ಹೇಗೆ ಬರುತ್ತೋ ಅಂತ. ಅದಕ್ಕೋಸ್ಕರ ನಿನ್ನೆ ರಾತ್ರಿ ನಿದ್ರೆನೇ ಮಾಡಿಲ್ಲ. ಹೇ ರಿತೇಶ್, ನಾನ್ ಪಾಸ್ ಆಗಿರ್ತೀನಲ್ಲ? ನೀನ್ ಪಾಸ್, ಇಷ್ಟು ಬರ್ದಿದ್ಯಲ್ಲ ನೀನ್ ಪಾಸ್. ಅದೇ ಬಾ ಹೋಗಿ ನೋಡೋಣ. ಎಸ್. ಹೇ ರಿತೇಶ್, ನಾನ್ ಪಾಸ್ ಕಣೋ. ಎಷ್ಟೊಳ್ಳೆ ಮಾರ್ಕ್ಸ್ ಬಂದಿದೆ. ಇದನ್ನೇ ನನ್ನ ಅಪ್ಪ ಅಮ್ಮನಿಗೆ ತೋರಿಸಿದ್ರೆ ತುಂಬಾ ಖುಷಿ ಪಡ್ತಾರೆ. ಟುಡೇ ಐ ಆಮ್ ವೆರಿ ವೆರಿ ಹ್ಯಾಪಿ. ಹೇ ರಿತೇಶ್, ಯಾಕೋ ಬೇಜಾರಲ್ಲಿದ್ದೀಯಾ? ಕಡಿಮೆ
ಮಾರ್ಕ್ಸ್ ಬಂತಂತನಾ? ಇರ್ಲಿ ಬಿಡು, ನೆಕ್ಸ್ಟ್ ಟೈಮ್ ಒಳ್ಳೆ ಓದಿ ಒಳ್ಳೆ ಮಾರ್ಕ್ಸ್ ತೆಗೆಯುವಂತೆ. ಹೌದು, ಮನೆಯಲ್ಲಿ ಅಪ್ಪ ಅಮ್ಮಂದು ಯಾವಾಗಲೂ ಜಗಳ, ಓದಿದ್ದು ತಲೆಗೆನೇ ಹೋಗಲ್ಲ. ಈಗೇನು ಮಾಡೋದು? ನಾನೆಲ್ಲಾದರೂ ಹೋಗ್ತೇನೆ, ಮನೆಗೆ ಹೋಗುವುದೇ ಇಲ್ಲ. ಹೇ ಬೇಡ ಕಣೋ, ಎಲ್ಲೂ ಹೋಗಬೇಡ. ನಿನ್ನ ಪೇರೆಂಟ್ಸ್ ಹತ್ರ ನಾ ಮಾತಾಡ್ತೀನಿ. ಹೆತ್ತವರೇ, ನೀವು ನಮ್ಮನ್ನು ಹೆತ್ತವರು, ನೀವೇ ನಮಗೆ ಆದರ್ಶ. ನೀವು ಇಗೋ ಬೆಳೆಸ್ಕೊಂಡು ಗಲಾಟೆ ಮಾಡ್ತಾ ಇದ್ರೆ ಅದರ ಪರಿಣಾಮ ನಮ್ಮಂತಹ ಮಕ್ಕಳ ಮೇಲೆ ಬೀಳುತ್ತೆ. ನೀವು ಎನ್ಕರೇಜ್ ಕೊಡಿ, ಅವರನ್ನು ದೇಶದ ಸತ್ಪ್ರಜೆಗಳನ್ನಾಗಿ ಮಾಡಿ. ಹೇ ರಿತೇಶ್, ನೀನೇನು ಹೆದರ್ಬೇಡ ಕಣೋ. ಇನ್ಮೇಲೆ ನಾನು ನಿಂಗೆ ಟ್ಯೂಷನ್ ಕೊಡ್ತೀನಿ. ನಾನು ಟ್ಯೂಷನ್ ಕೊಟ್ಟು ನಿಂಗೆ ಏನಾದರೂ ಕಡಿಮೆ ಮಾರ್ಕ್ಸ್ ಬಂತಂದ್ರೆ ನಾನು ಸ್ಕೂಲ್ಗೆ ಹೋಗಲ್ಲ. ಇದು ನನ್ನ ಚಾಲೆಂಜ್. ಓಕೆ ಓಕೆ. कुछ करिए, नस नस मेरी खो दे, हाय कुछ करिए, कुछ करिए, बस बस बड़ा बोले, अब कुछ करिए। ओ कोई तो चल सिद्ध फड़िए, तू बेतरिए या मरिए, हाय कोई तो चल सिद्ध फड़िए, तू बेतरिए या मरिए। चक दे में गलियों में, राशन की फलियों में, बैलों में बीजों में, ईदों में बीजों में, रेतों के दानों में, फिल्मों के गानों में, सड़कों के गड्ढों में, बातों के अड्डों में, भूखा रोज भर ले, 10-12 बार कर ले, रहना न यार पीछे, कितना भी कोई खींचे, टस है ना मस है जी, जिद है तो जिद है जी, किसना यूं ही पिसना यूं ही पिसना यूं ही पत्थर है। कोई तो चल सिद्ध फड़िए, तू बेतरिए या मरिए, हाय कोई तो चल सिद्ध फड़िए, तू बेतरिए या मरिए। चक दे मेरा मुल्क मेरा देश मेरा ये वतन,
शांति का उन्नति का प्यार का चमन, मेरा मुल्क मेरा देश मेरा ये वतन, शांति का उन्नति का प्यार का चमन, इसके वास्ते निसार है मेरा तन मेरा मन। ऐ वतन ऐ वतन ऐ वतन, जाने मन जाने मन जाने मन। ऐ वतन ऐ वतन ऐ वतन, जाने मन जाने मन जाने मन। मेरा मुल्क मेरा देश मेरा ये वतन, शांति का उन्नति का प्यार का चमन। इसकी मिट्टी से बने तेरे मेरे ये बदन, इसकी धरती तेरे मेरे वास्ते गगन, इसने ही सिखाया हमको जीने का चलन जीने का चलन। इसके वास्ते निसार है मेरा तन मेरा मन। ऐ वतन ऐ वतन ऐ वतन, जाने मन जाने मन जाने मन। मेरा मुल्क मेरा देश मेरा ये वतन, शांति का उन्नति का प्यार का चमन। अपने इस चमन को स्वर्ग हम बनाएंगे, कोना कोना अपने देश का सजाएंगे। जश्न होगा जिंदगी का, होंगे सब मगन होंगे सब मगन। इसके वास्ते निसार है मेरा तन मेरा मन। ऐ वतन ऐ वतन ऐ वतन, जाने मन जाने मन जाने मन। मेरा मुल्क मेरा देश मेरा ये वतन, शांति का उन्नति का प्यार का चमन। मेरा मुल्क मेरा देश मेरा ये वतन, शांति का उन्नति का प्यार का चमन। इसके वास्ते निसार है मेरा तन मेरा मन। ऐ वतन ऐ वतन ऐ वतन, जाने मन जाने मन जाने मन। ऐ वतन ऐ वतन ऐ वतन, जाने मन जाने मन जाने मन।
झमाझम नाच आजे, धमाधम ढोल बाजे, नॉन स्टॉप हल्ला मचेगा। ओए नाचो सारे, पापा पीपनी पे आजा नया स्टेप सीखे, नॉन स्टॉप हल्ला मचेगा। ओए नाचो सारे, अपनी फेमस है रात वाली यारियां, जाने सारा जहां। थलपुर माँ सुन ले ओ छोरियां, झूमे नगरियां जब जब ये घूमे। कमर यार तारी कमर यार, कमर यार तारी कमर यार। थलपुर माँ सुन ले ओ छोरियां, झूमे नगरियां जब जब ये घूमे। कमर यार तारी कमर यार, कमर यार तारी कमर यार। મને ભૂલો બધી વાત પ્રેમની આ मौसम छे अब आओ मेरे पास रह जाओ मेरे साथ प्रेमनी आ मौसम छे होई गई रात મને ભૂલો બધી વાત प्रेमनी आ मौसम छे अब आओ मेरे पास रह जाओ मेरे साथ प्रेमनी आ मौसम छे मिल जाए मुझको अगर साथ तेरा तो भूलूं मैं सारा जहां जोगाड़ा तारा छबीला तारा रंगीला तारा रंग बेर जुए तारी बात जोगाड़ा तारा ओए छबीला तारा ओए रंगीला तारा रंग बेर जुए तारी बात रे जोगाड़ा तारा ओए छबीला
तारा ओए रंगीला तारा रंग बेरंग जुए काई बात रे। కోలన్న కోలు కోలే కోలన్న కోలే కోలు కోలన్న కోలు కోలే కోలు కోలన్న కోలు కోలే కోలన్న కోలే కోಲು ಕೋಲಣ್ಣ ಕೋಲು ಕೋಲೆ ಮಲ್ಲಯ್ಯನಿರುವುದು ಇಲ್ಲಿಗೆ ಗಾವುದ ಮಲ್ಲಯ್ಯನ ಮಡ್ದಿ ಮಲುಗಮ್ಮ ಕೋಲಣ್ಣ ಕೋಲೆ ಮಲ್ಲಯ್ಯನ ಮಡ್ದಿ ಮಲುಗಮ್ಮ ಮಲ್ಲಯ್ಯನ ಮಡ್ದಿ ಮಲುಗಮ್ಮನಿರುವುದು ಕಲ್ಲು ಮಳಿಗೆ ಕೈಲಾಸ ಕೋಲಣ್ಣ ಕೋಲೆ ಕಲ್ಲು ಮಳಿಗೆ ಕೈಲಾಸ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಕೋಲಣ್ಣ ಕೋಲೆ ಕೋಲು ಕೋಲಣ್ಣ ಕೋಲು ಕೋಲೆ ಅಂಬಾಡಿ ಕಣ್ಣನುಣ್ಣಿ ಮುರಳೀಧರ ಅನ್ಬೋದೆ ಎನ್ನರಿಗೆ ಓಡಿ ವರೂ സപ്തസ്വര രാഗങ്ങൾ പാടി വരൂ സപ്തസ്വര രാഗങ്ങൾ പാടി വരൂ ആ വേണുഗാനത്തിന്നതു പകരു ഓ ബാടി കണ്ണനുണ്ണി മുരളീധരി വരൂ Eat Junge King Khan Yo Honey Singer मूछों को थोड़ा राउंड घुमा के अन्ना की जैसा चश्मा लगा के कोकोनट में लस्सी मिला के आ जाओ सारे मूड बना के मूछों को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के और रजनी फैंस don't miss that chance Rajini fans, don't miss that chance. डिस्को में जब ये गाना बजेगा on the floor आना पड़ेगा लुंगी को उठाना पड़ेगा स्टेप करके दिखाना पड़ेगा डिस्को में जब ये गाना बजेगा on the floor आना पड़ेगा लुंगी को उठाना पड़ेगा स्टेप करके दिखाना पड़ेगा और रजनी फैंस don't miss that chance और रजनी फैंस don't miss that chance नाइटी क्लब में आया मैं तो मुझको रोकेगा कौन और गाय को मेरा मूड में डांस करेगा किसी का डैडी से नहीं डरेगा जिसको जो भी है करना वो कर लो इधर ही मैं हूँ खड़ा पकड़ लो घर पे जाके तुम गूगल कर लो मेरे बारे में विकिपीडिया पे पढ़ लो को थोड़ा राउंड घुमा के अंडा के जैसा चश्मा लगा के कोकोनट में लस्सी मिला के आ जाओ सारे मूड बना के